ಮಾಧ್ಯಣಿಗರೇ, ಆಶೀರ್ವಾದ್ ಎಂಟರ್ಪ್ರೈಸಸ್ ಇದರ ಲೋಗೋ ಅನಾವರಣ ಮತ್ತು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಸಮಾರಂಭದ ಪ್ರಮುಖ ಮುಖ್ಯ ಅತಿಥಿಗಳು ಸನ್ಮಾನ್ಯ ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಉಪಸ್ಥಿತರಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯ ಸ್ವಾಗತ ನಮ್ಮ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರಿಗೆ. ಅದೇ ರೀತಿ ನಮ್ಮ ಜೊತೆ ಕಿರಿಕಿರಿ ಕಿಲಾಡಿ ಮೂಲಕ ಇಡೀ ತುಳುನಾಡಿನ ಕರ್ನಾಟಕದ ಮನ ಗೆದ್ದಂತಹ ವಾಲ್ಟರ್ ನಂದಳಿಕೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ವಾಲ್ಟರ್ ನಂದಳಿಕೆ ಅವರಿಗೆ. ಅದೇ ರೀತಿ ರಂಗಬುಳ್ಳಿ ಖ್ಯಾತಿಯ ಕಾಮಿಡಿ ಕಲಾವಿದ ಕಾಮಿಡಿಯನ್ ರವಿ ರಾಮಕುಂಜ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿದ ಒಂದು ದೊಡ್ಡ ಚಪ್ಪಾಳೆ ರವಿ ರಾಮಕುಂಜ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಪಕ್ಕದಲ್ಲಿ ಸಹೋದರಿ ಆತ್ಮೀಯ ಗಾನಾ ನಾಯಕ್. ಯೂಟ್ಯೂಬ್ ಮೂಲಕ ಏನ್ ಸಾಧ್ಯ ರೀಲ್ಸ್ ಅಂತ ಹೇಳಿದ್ರೆ ಬರೀ ರೀಲ್ ಅಲ್ಲ, ಅದರಲ್ಲೂ ಕೂಡ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಮಾಡಬಹುದು ಅಂತ ತೋರಿಸಿಕೊಟ್ಟ ಆತ್ಮೀಯ ಗಾನಾ ನಾಯಕ್, ತಮ್ಮನ್ನು ಸ್ವಾಗತಿಸಿದ ಒಂದು ದೊಡ್ಡ ಚಪ್ಪಾಳೆ ಆತ್ಮೀಯ ಗಾನಾ ನಾಯಕ್ ಅವರಿಗೆ. ಅದೇ ರೀತಿ ನಮ್ಮ ಬೇಬಿ ಆತ್ಮಿ ಜಿ ಕನ್ನಡ ಚೋಟಾ ಚಾಂಪಿಯನ್ ಕಿಲಾಡಿ ಹುಡುಗಿ ನಮ್ಮ ಜೊತೆಗಾಗ್ಲೇ ಉಪಸ್ಥಿತಿ ಇದ್ದಾರೆ. ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿದೆ. ಅವರು ಬಂದಾಗ ಚಪ್ಪಾಳೆ ಕಾರ್ಯವನ್ನ ಖಂಡಿತವಾಗಿ ಕೂಡ ಮಾಡ್ತೇವೆ ಅಂತ ಹೇಳುತ್ತಾ, ಪ್ರಸನ್ನ ಕುಮಾರ್ ಶೆಟ್ಟಿ ಮಾಲಕರು ಸೀಸ್ಲರ್ ಸಾಫ್ಟ್ ಡ್ರಿಂಕ್ಸ್, ಅದೇ ರೀತಿ ಲಕ್ಷ್ಮಣ್ ಬೈಲಾಡಿ ಸಂಪ್ಯ ಉದ್ಯಮಿಗಳು, ಜಯರಾಜ್ ಶೆಟ್ಟರ್ ಉದ್ಯಮಿಗಳು, ಹುಬ್ಬಳ್ಳಿ ಟ್ರೇಡರ್ಸ್ ಜೊತೆ ಉಪಸ್ಥಿತರಿದ್ದಾರೆ. ಒಂದು ಚಪ್ಪಾಳೆ ಬರಲಿ ಎಲ್ಲ ಅತಿಥಿ ಬಂಧುಗಳಿಗೆ. 163 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದೀರಿ, 163 ಪೋಷಕರು ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಕಡೆಯ ತನಕ ಇದ್ರೆ ಈ ಕಾರ್ಯಕ್ರಮ ಯಶಸ್ಸನ್ನ ಪಡೆಯುತ್ತೆ ಅನ್ನುವ ಮಾತಿನೊಂದಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿ ಅತ್ಯಂತ ಚುಟುಕಾಗಿ ಕಾರ್ಯಕ್ರಮವನ್ನ ಮುಗಿಸಿಕೊಡುವ ಹೊಣೆ ನಮ್ಮದು. ಕನ್ನಡ ಚೋಟಾ ಚಾಂಪಿಯನ್ 2023 ಪುಟ್ಟ ಕಿಲಾಡಿ ನಮ್ಮ ಜೊತೆ ಆಗಮಿಸ್ತಾ ಇದ್ದಾರೆ. ಕಾಣದವರು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ ಬೇಬಿ ಆತ್ಮಿ.
ಆಶೀರ್ವಾದ್ ಎಂಟರ್ಪ್ರೈಸಸ್ ಪುತ್ತೂರು ಇದರ ಲೋಗೋ ಅನಾವರಣ ಮತ್ತು ಬ್ಯಾಗ್ ವಿತರಣಾ ಸಮಾರಂಭದ ಅತಿಥಿಗಳು ನಮ್ಮ ಜೊತೆಯಾಗುತ್ತಿದ್ದಾರೆ. ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಝಲರ್ ಇದೀಗ ಜೊತೆ ಈ ಕಾರ್ಯಕ್ರಮವನ್ನ ಆರಂಭಿಸ್ತೇವೆ. ಸದಬಿಟ್ಟು ಉಪಸ್ಥಿತಿ ಇರುವ ಸರ್ವರು ಕೂಡ ಆಸನವನ್ನ ಸ್ವೀಕರಿಸಿದ ಬಳಿಕ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಪುತ್ತೂರಿಗೆ ಕ್ರಿಕೆಟ್ ಲೋಕದ ಹೊಸ ಜಗತ್ತನ್ನ ಪರಿಚಯಿಸಿದ ಒಂದು ಖ್ಯಾತಿ ಅಂತ ಇದ್ರೆ ಅದು ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಝಲರ್ ಇವರಿಗೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಜೊತೆಯಾಗ್ತಾರೆ. ಅವರು ಬಂದ ತಕ್ಷಣ ಲೋಗೋ ಅನಾವರಣ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನ ನಾವು ಆರಂಭಿಸುವವರಿದ್ದೇವೆ. ಹಿಂಭಾಗದಲ್ಲಿ ನಿಂತಿರುವವರು ದಯವಿಟ್ಟು ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದ ಜೊತೆಯಾಗಿ ಈಗ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಝಲರ್ ಮಾಲಕರು ಸಿಝಲರ್ ಸಾಫ್ಟ್ ಡ್ರಿಂಕ್ಸ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿ ಸದಬಿಟ್ಟು ಹಿಂಭಾಗದಲ್ಲಿ ನಿಂತಿರುವವರೆಲ್ಲ ಕುಳಿತುಕೊಳ್ಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಮಾತು ಹಳೆಯಾದರೇನು ಭಾವ ನವನವೀನ ಎನ್ನುತ್ತದೆ ಒಂದು ಹಾಡು. ಮಾತು ಹೊಸತು ಆದರೇನು ಸತ್ಯವು ಪ್ರಾಚೀನ ಎನ್ನುತ್ತದೆ ತತ್ವಜ್ಞಾನ. ಯಾವುದೂ ಕೂಡ ಹೊಸತಲ್ಲ, ನೋಡುವಂತಹ ನೋಟ, ನೋಡಿದ್ದನ್ನ ರೀತಿ ಮಾತ್ರ ಹೊಸದು, ಭಾಷೆ ಪ್ರಾಚೀನ, ಕೆಲವು ಶಬ್ದಗಳು ಮಾತ್ರ ನೂತನ, ವಸ್ತು ಒಂದೇ, ವಿವರಣೆ ಮಾತ್ರ ಹಲವು. ಪುತ್ತೂರಿನ ಉದ್ಯಮ ಕ್ಷೇತ್ರದಲ್ಲಿ ಹಲವು ಉದ್ಯಮಗಳನ್ನ ಒಪ್ಪಿಕೊಂಡಿರುವ ದೊಡ್ಡ ಮನಸ್ಸಿನ ಜನ ಪುತ್ತೂರಿಗರು. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಆಶೀರ್ವಾದ್ ಅನ್ನುವಂತ ಹೆಸರಿಗೆ ಆಶೀರ್ವಾದವನ್ನ ಮಾಡಿದ ಪುತ್ತೂರಿನ ಜನತೆಯನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತ ಆಶೀರ್ವಾದ ಎಂಟರ್ಪ್ರೈಸಸ್ ಇದರ ಮೂಲ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಒಂದು ದೇಶದ ಒಬ್ಬ ನಾಗರಿಕ ಅಂತ ಅಂದುಕೊಂಡಾಗ ಅವನ ಬೇಸಿಕ್ ನೀಡ್ಸ್ ಏನಿದೆ, ಮೂಲಭೂತ ಅವಶ್ಯಕತೆಗಳು ಆ ವ್ಯಕ್ತಿಗೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಎಂಟರ್ಪ್ರೈಸಸ್ ಈ ಒಂದು ಸಂಸ್ಥೆ ಏನನ್ನ ಹೇಳುತ್ತೆ ಅಂತ ಕೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯವನ್ನ ಕೇವಲ 1,000ದಿಂದ ಪಡೆದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಅನ್ನುವುದನ್ನ ಇಡೀ ಪುತ್ತೂರಿಗರಿಗೆ ಪರಿಚಯಿಸುವಂತ ಕೆಲಸವನ್ನ ಆಶೀರ್ವಾದ್ ಎಂಟರ್ಪ್ರೈಸಸ್ ಕಳೆದ 6 ತಿಂಗಳಿನಿಂದ ಮಾಡ್ತಾ ಇದೆ. ಬಹುಶಃ 6 ತಿಂಗಳು ಈ ಯಶಸ್ಸಿನ ಜೊತೆಯಾಗಿ ಮತ್ತೊಂದು ಸೀಸನ್ 2 ಅನ್ನ ಆರಂಭಿಸುವ ದೃಷ್ಟಿಯಿಂದ ಇವತ್ತು ಲೋಗೋ ಅನಾವರಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತಹ ಒಂದು ಪ್ರಯತ್ನ. ಆಶೀರ್ವಾದದ ಧ್ಯೇಯ ವಾಕ್ಯ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಮ ಕನಸು ನಮ್ಮಲ್ಲಿ ನನಸು ಅಂತ. ನಂಬಿಕೆಗೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಅದು ಕೂಡ ಆಶೀರ್ವಾದ. ಈ ಆಶೀರ್ವಾದ ಇವತ್ತು 6 ತಿಂಗಳಲ್ಲಿ ಇಷ್ಟು ಮಟ್ಟಿನ ಯಶಸ್ಸನ್ನ ಪಡೆದುಕೊಳ್ಳ ಅಂತ ಹೇಳಿದ್ರೆ ಅದು ಜನರ ಆಶೀರ್ವಾದ ಅಂತ. ಅದರ ಸಂಪೂರ್ಣ ಕ್ರೆಡಿಟ್ ಗೋಸ್ಟು ಜನರಿಗೆ. ಆಶೀರ್ವಾದವನ್ನು ಬೆಳೆಸಿದವರು ಯಾರು? ನಿಮ್ಮಂತ ಜನಸಾಮಾನ್ಯರು ಇವತ್ತು ಆಶೀರ್ವಾದವನ್ನ ಬೆಳೆಸುವಂತ ಕೆಲಸವನ್ನ ಮಾಡಿದೆ. ಸಮಾಜದಿಂದ ಬೆಳೆದ ಆಶೀರ್ವಾದ ಸಮಾಜಕ್ಕೆ ಏನನ್ನಾದ್ರೂ ಕೊಡಬೇಕಲ್ವಾ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವಾಗಿ ಇವತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ಸೀಸನ್ 1 ನಂತರ ಜನವರಿ ತಿಂಗಳಲ್ಲಿ ಸೀಸನ್ 2 ಲಕ್ಕಿ ಸ್ಕೀಮ್ ಅನ್ನ ಬಿಡುಗಡೆಗೊಳಿಸ್ತಾ ಇದೆ. ಅದರ ಲೋಗೋ ಅನಾವರಣ ಕಾರ್ಯಕ್ರಮವನ್ನ ಇವತ್ತು ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ನಾಯಕ ನಟರನ್ನ ಒಟ್ಟು ಸೇರಿಸಿಕೊಂಡು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಆಶೀರ್ವಾದ್ ಎಂಟರ್ಪ್ರೈಸಸ್ ಒಂದು ಕಾರ್ಯವನ್ನ ಮಾಡುತ್ತೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ 4,500 ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯ ಕಿಟ್ ಅನ್ನ ವಿತರಣೆ ಮಾಡುತ್ತೆ. ಆ ಕಿಟ್ಟಿನ ಒಳಗೆ ಒಂದು ಕೂಪನ್ ಅನ್ನ ಹಾಕುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿಯನ್ನ ಒಟ್ಟು ಸೇರಿಸುವಂತ ಕೆಲಸವನ್ನ ಮಾಡುತ್ತೆ. ಅದನ್ನ ಮತ್ತೆ ಸಂಗ್ರಹಿಸುವ ಕಾರ್ಯವನ್ನ ಮಾಡಿ 23ನೇ ತಾರೀಕು ಅದು ಕೂಡ ಪಾರದರ್ಶಕ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ರೆಕಾರ್ಡೆಡ್ ಆಗಿ ಪ್ರತಿ ಶಾಲೆಯ 13 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು 4,500 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ ಈ ಪ್ರಯತ್ನ ಪ್ರತಿ ಶಾಲೆಗೆ 10 ಬ್ಯಾಗ್
ಬ್ಯಾಗ್ ವಿತರಿಸುವಂತ ಕಾರ್ಯಕ್ರಮ, ಒಟ್ಟು 163 ಬ್ಯಾಗ್ಗಳನ್ನ ವಿತರಿಸುವಂತ ಕಾರ್ಯಕ್ರಮವನ್ನ ಇವತ್ತು ಅರ್ಥಪೂರ್ಣ ಮಾಡುವಂತ ಕೆಲಸವನ್ನ ಆಶೀರ್ವಾದ್ ಎಂಟರ್ಪ್ರೈಸಸ್ ಮಾಡುತ್ತೆ. ಸಮಾಜದಿಂದ ಬೆಳೆದಂತಹ ಒಂದು ಆಶೀರ್ವಾದ್ ಎಂಟರ್ಪ್ರೈಸಸ್ ಇವತ್ತು ಸಮಾಜದ ಜೊತೆ ನಿಲ್ಲುವಂತ ಕಾರ್ಯವನ್ನ ಮಾಡಿಕೊಂಡು ಇವತ್ತು ಸೀಸನ್ 2ರ ಲೋಗೋ ಅನಾವರಣಕ್ಕೆ ವೇದಿಕೆಯನ್ನ ಸೃಷ್ಟಿಸಿಕೊಂಡು ದೊಡ್ಡ ಮಟ್ಟದ ಅತಿಥಿಗಳನ್ನ ಒಟ್ಟು ಸೇರಿಸುವಂತ ಕಾರ್ಯವನ್ನ ಮಾಡಿದ್ದೇವೆ. ಒಂದು ದೊಡ್ಡ ಚಪ್ಪಾಳೆ ಅದು ಆಶೀರ್ವಾದ ಎಂಟರ್ಪ್ರೈಸಸ್ ಎನ್ನುವ ಆಶಯದ ಒಂದಿಗೆ ಉದ್ಯಮದಲ್ಲಿ ಬೇಕಾದಷ್ಟು ಸಂಪಾದನೆಯನ್ನ ಮಾಡಬಹುದು, ನೂರಾರು ಮುಖೇಶ್ ಅಂಬಾನಿಯನ್ನ ಸೃಷ್ಟಿ ಮಾಡಬಹುದು. ಕಡೆಗೆ ಕೊಟ್ಟ ಅಂದಾಗ ಎಷ್ಟು ಉತ್ತರ ಬರುತ್ತೆ, ಯಶಸ್ಸು ನಿಲ್ಲತ್ತೆ ಅನ್ನುವ ಮಾತಿನೊಂದಿಗೆ ಇವತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ಸೀಸನ್ 2ರ ಲೋಗೋ ಅನಾವರಣದ ಇಂದಿನ ಕಾರ್ಯಕ್ರಮ ದೀಪ ಪ್ರಜ್ವಲನೆಯನ್ನ ಗೈಬೇಕು ಅಂದಾಗ ಒಂದು ದೊಡ್ಡ ವ್ಯಕ್ತಿಯನ್ನ ಕರಿಬೇಕು ಅಂತ ಆಶೀರ್ವಾದ ಎಂಟರ್ಪ್ರೈಸಸ್ ಇಚ್ಛೆ ಆಗಿತ್ತು. ಇಡೀ ಬಾಲಿವುಡ್ಗೆ ಒಬ್ಬ ಬಾದ್ಶಾ ಯಾರು ಅಂತ ಕೇಳಿದ್ರೆ, ದಂತಕತೆ ಯಾರು ಕೇಳಿದ್ರೆ ನಾವು ಅಮಿತಾಬ್ ಬಚ್ಚನ್ ಅವರ ಹೆಸರನ್ನ ಹೇಳುತ್ತೇವೆ. ಪಕ್ಕದ ಟಾಲಿವುಡ್ಗೆ ಯಾರಪ್ಪ ಮೆಗಾ ಸ್ಟಾರ್ ಚಿರಂಜೀವಿ ಅಂತ ಕೇಳುತ್ತೇವೆ. ಪಕ್ಕದ ಕಾಲಿವುಡ್ಗೆ ಯಾರಪ್ಪ ಅಂತ ಕೇಳಿದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತ ಹೇಳುತ್ತೇವೆ. ಪಕ್ಕದ ಮಾಲಿವುಡ್ಗೆ ಕೇಳಿದ್ರೆ ಮಮ್ಮುಟ್ಟಿ ಮತ್ತು ಮೋಹನ್ಲಾಲ್ ಅಂತ ಹೇಳುತ್ತೇವೆ. ಹಾಗಾದ್ರೆ ಕರ್ನಾಟಕದ ಸೂಪರ್ ಸ್ಟಾರ್ ಯಾರು ಅಂತ ಡಾಕ್ಟರ್ ರಾಜ್ಕುಮಾರ್. ಸ್ಯಾಂಡಲ್ವುಡ್ಗೆ ರಾಜ್ಕುಮಾರ್ ಇದ್ರೆ ಕರ್ನಾಟಕದ ತುಳುನಾಡಿಗೆ ಈ ಕೋಸ್ಟಲ್ ವುಡ್ಗೆ ಒಬ್ಬ ಸೂಪರ್ ಸ್ಟಾರ್ ದಂತಕತೆ ಅಂತ ಕರೆಸಿಕೊಳ್ಳುವ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಡಾಕ್ಟರ್ ದೇವದಾಸ್ ಕಾಪಿಕಾಡ್. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ತೆಲಿಕೆದ ಬೊಳ್ಳಿ ಅನ್ನುವಂತಹ ಹೆಸರನ್ನ ಪಡೆಕೊಂಡ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇಡೀ ತುಳುನಾಡಿನ ತುಳು ಚಿತ್ರರಂಗಕ್ಕೆ, ನಾಟಕ ರಂಗಕ್ಕೆ ಕಲ್ಪವೃಕ್ಷ ಅಂತ ಕರೆಸಿಕೊಳ್ಳುತ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಒಬ್ಬ ರಂಗ ನಟ, ಒಬ್ಬ ಚಲನಚಿತ್ರ ನಟ, ನಾಯಕ ನಟ, ಜೊತೆಗೆ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಒಬ್ಬ ಗೀತ ರಚನೆಕಾರ, ಜೊತೆಗೆ ಸಾಹಿತ್ಯ ಬರೆಯಬಲ್ಲಂತ ಕರ್ನಾಟಕದ ಅಪರೂಪದ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅದು ಡಾಕ್ಟರ್ ದೇವದಾಸ್ ಕಾಪಿಕಾಡ್. ಅದಕ್ಕೋಸ್ಕರ ಇಡೀ ರಂಗಭೂಮಿಗೆ ಕಲ್ಪವೃಕ್ಷ. ಒಂದು ಚಲನಚಿತ್ರಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಡೀ ತುಳು ಭಾಷೆಯನ್ನ, ಇಡೀ ಕರ್ನಾಟಕ ಇವತ್ತು ಕಾಮಿಡಿಯ ಮೂಲಕ ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಸಿಕ್ ಅನ್ನ ಕೊಟ್ಟವರು, ಬೇಸ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ಅದು ಡಾಕ್ಟರ್ ದೇವದಾಸ್ ಕಾಪಿಕಾಡ್. ರಂಗ ಚಲನಚಿತ್ರದಿಂದ ಅಬಾಯ್ಲ್ಡ್ ಚಲನಚಿತ್ರದ ತನಕ ವಿಶೇಷವಾಗಿ ತುಳು ಭಾಷೆಯ ವ್ಯಕ್ತಿತ್ವವನ್ನ, ತುಳು ಭಾಷೆಯ ಉಳಿವಿಗೋಸ್ಕರ ಅವರು ಕೊಟ್ಟಿರ್ತಕ್ಕಂತಹ ಸೇವೆ ಅತ್ಯಂತ ಅಪಾರ. ಅದಕ್ಕೋಸ್ಕರವೇ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡುತ್ತೆ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಕೂಡ ಹರಸಿ ಬರುತ್ತೆ. ಅಂತಹ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರಿಂದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವಂತ ಕೋರಿಕೆ ಆಶೀರ್ವಾದ್ ಎಂಟರ್ಪ್ರೈಸಸ್ ಇತ್ತು. ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯೊಂದಿಗೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಜೊತೆ ಇನ್ನೊಬ್ಬ ವ್ಯಕ್ತಿ ಉಪಸ್ಥಿತರಿದ್ದಾರೆ. 2001ರಲ್ಲಿ daijivol.com ಅನ್ನುವಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ 2007ನೇ ಇಸವಿಯಲ್ಲಿ daijivol ಅನ್ನುವಂತ ಮೀಡಿಯಾವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಚಯಿಸುತ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಇಂಟರ್ನೆಟ್ ಟಿವಿ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಯಾರು ಅಂತ ಕೇಳಿದ್ರೆ ವಾಲ್ಟರ್ ನಂದಳಿಕೆ. ಇವತ್ತು ಇಡೀ ಕರ್ನಾಟಕದ ಉತ್ತಮವಾದ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡುವಂತ ಸ್ಟುಡಿಯೋ ಯಾವುದು ಅಂತ ಕೇಳಿದ್ರೆ ಆ ಪ್ರಶಸ್ತಿ ಪಡೆದುಕೊಂಡ ಸ್ಟುಡಿಯೋ ಅದು ವಾಲ್ಟರ್ ನಂದಳಿಕೆ ಅವರ ಆ ಮಂಗಳೂರಿನ ಆಡಿಯೋ ಸ್ಟುಡಿಯೋ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಅವರನ್ನ ಯಾಕೆ ಗುರುತಿಸಿಕೊಳ್ಬೇಕು, ಆಶೀರ್ವಾದಕ್ಕೆ ಮತ್ತು ವಾಲ್ಟರ್ ನಂದಳಿಕೆಗೆ ಸಂಬಂಧ ಅಂತ ಕೇಳಿದ್ರೆ ವಾಲ್ಟರ್ ನಂದಳಿಕೆ ಇವತ್ತು ಯಶಸ್ಸಿನ ಉತ್ತುಂಗದ ಕೂಡ 1200 ಕುಟುಂಬಗಳಿಗೆ
ಆರೋಗ್ಯಕ್ಕೋಸ್ಕರ ಆರ್ಥಿಕ ಸಹಾಯವನ್ನ ನೀಡಿದವರು, ಶಿಕ್ಷಣದಕ್ಕೋಸ್ಕರ ಸಹಾಯವನ್ನ ನೀಡಿದಂತ ದೊಡ್ಡ ವ್ಯಕ್ತಿತ್ವ ನಮ್ಮ ವಾಲ್ಟರ್ ನಂದಳಿಕೆ. ಕೊರೋನಾ ಕಾಲಘಟ್ಟದಲ್ಲಿ ನಾವೆಲ್ಲ ಮನೆಯ 4 ಕೋಣೆಗಳ ಮಧ್ಯೆ ಎಲ್ಲವನ್ನ ಬಿಟ್ಟು, ಸಮಾಜವನ್ನ ಬಿಟ್ಟು ಕುಳಿತಾಗ ಕಿರಿಕಿರಿ ಕಿಲಾಡಿಗಳ ಮೂಲಕ ನಮ್ಮ ಅರವಿಂದ ಬೋಲಾರ್ ಜೊತೆಗೆ ವಿಶೇಷವಾಗಿ ಮನವನ್ನ ಗೆದ್ದಂತ ಒಬ್ಬ ವ್ಯಕ್ತಿ ವಾಲ್ಟರ್ ನಂದಳಿಕೆ. ಬಹುಶಃ ನಾನು ಸೇರಿದಂತೆ ಬಹುತೇಕರು ವಾಲ್ಟರ್ ನಂದಳಿಕೆಯನ್ನ ಪ್ರೀತಿಸುವುದಕ್ಕೆ ಆರಂಭ ಮಾಡಿದ್ದು ಕೊರೋನಾ ಕಾಲಘಟ್ಟದಲ್ಲಿ. ಯೂಟ್ಯೂಬಿನಲ್ಲಿ ಅರವಿಂದ ಬೋಲಾರ್ ಮತ್ತು ವಾಲ್ಟರ್ ನಂದಳಿಕೆ ಅವರ ಮಾತಿನ ಚಕಮಕಿ, ಅದು ಕಿರಿಕಿರಿ ಕಿಲಾಡಿಗಳ ಮೂಲಕ ಜನರನ್ನ ಮನಸ್ಸನ್ನ ಗೆದ್ದಾಗ ವಾಲ್ಟರ್ ನಂದಳಿಕೆಯ ಒಳಗೆ ಇಂಥ ಒಂದು ಶಕ್ತಿ ಇದೆಯಾ ಅಂತೇಳಿ ಇಡೀ ತುಳುನಾಡೆ ಆಶ್ಚರ್ಯ ಪಟ್ಟಂತದ್ದಿದೆ. ಮತ್ತೊಬ್ಬ ಅರವಿಂದ ಬೋಲಾರನ್ನ ನಾವು ಆ ಮೂಲಕ ಕಾಣುವಂತ ಭಾಗ್ಯ ಒದಗಿ ಬಂದಿದೆ. ಇದೇ ನಮ್ಮ ನ್ಯೂಸ್ 18 ಕನ್ನಡ ವಾಲ್ಟರ್ ನಂದಳಿಕೆ ಅವರಿಗೆ ಕರಾವಳಿ ರತ್ನ ಅನ್ನುವಂತ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತ ಕಾರ್ಯವನ್ನ ಮಾಡಿದೆ. ಅಂತಹ ಒಬ್ಬ ವಾಲ್ಟರ್ ನಂದಳಿಕೆ ಕೊರೋನಾ ಕಾಲಘಟ್ಟದಲ್ಲಿ ಕೇವಲ ಕಿರಿಕಿರಿ ಕಿಲಾಡಿ ವಿಡಿಯೋ ಮಾಡಿ ಹಂಚಿ 6,300 ಕುಟುಂಬಗಳಿಗೆ ಕೊರೋನಾ ಕಿಟ್ ಅನ್ನ ವಿತರಿಸುವ ಮೂಲಕ ಆರೋಗ್ಯಕ್ಕೆ, ವಿಶೇಷವಾಗಿ ಕೌಟುಂಬಿಕವಾಗಿಯೂ ಕೂಡ ಅಂತವರ ಹೊಟ್ಟೆಯ ಹಸಿವನ್ನ ನೀಗಿಸುವಂತ ಕಾರ್ಯವನ್ನ ಕೂಡ ವಾಲ್ಟರ್ ನಂದಳಿಕೆ ಮಾಡಿದ್ದಾರೆ. ಅಂತ ವಾಲ್ಟರ್ ನಂದಳಿಕೆ ಅವರಿಗೆ ದೊಡ್ಡ ಚಪ್ಪಾಳೆಯ ಸ್ವಾಗತ ವೇದಿಕೆಗೆ. ಇನ್ನೊಬ್ಬ ಕಲಾವಿದರನ್ನ ವೇದಿಕೆಗೆ ನಾವು ಪರಿಚಯಿಸಿಕೊಳ್ಳಬೇಕು. ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಗೊತ್ತಿದೆಯಾ? ಯಾರು? ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳಿ, ಅದು ಜೂನಿಯರ್ ಅರವಿಂದ ಬೋಲಾರ್ ರವಿ ರಾಮಕುಂಜ. ರವಿ ರಾಮಕುಂಜ ಸ್ಮೈಲನ್ನ ಕೊಟ್ರೆ ಸಾಕು, ಜನ ತನ್ನಿಂದ ತಾನೇ ನಗ್ತಾರೆ. ಅಂತ ಒಂದು ತಾಕತ್ತು ಕನ್ನಡ ಸ್ಯಾಂಡಲ್ ವುಡ್ಗೆ ಒಬ್ಬ ಸಾಧು ಕೋಕಿಲ ಇದ್ರೆ, ಇವತ್ತು ಕೋಸ್ಟಲ್ ವುಡ್ಗೆ ಮತ್ತೊಬ್ಬ ಜೂನಿಯರ್ ಸಾಧು ಕೋಕಿಲ ಅಂತಿದ್ರೆ ಅದು ರವಿ ರಾಮಕುಂಜ. ಕೇವಲ ಒಬ್ಬ ನಮ್ಮ ಟಿವಿಯ ಮೂಲಕ ಬಲೆ ತಿಳಿಪಾರೆ ಕಾರ್ಯಕ್ರಮದಲ್ಲಿ ತನ್ನ ಸಾಮರ್ಥ್ಯವನ್ನ ತುಳುನಾಡಿಗೆ ಪರಿಚಯಿಸಿದ ನಮ್ಮ ರವಿ ರಾಮಕುಂಜ ಇವರು ರಾಜ್ಯ ಸೌಂಡಿನ ಮೂಲಕ ಇಡೀ ದಕ್ಷಿಣ ಕನ್ನಡ ಒಳಗೊಂಡಂತೆ ಕರ್ನಾಟಕದಲ್ಲೇ ಒಂದು ಸೌಂಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂತ ಒಬ್ಬ ಪ್ರೀತಿಯ ರವಿ ರಾಮಕುಂಜ ನಮ್ಮ ಆಶೀರ್ವಾದದ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಜೂನಿಯರ್ ಅರವಿಂದ ಬೋಲಾರ್, ಜೂನಿಯರ್ ಸಾಧು ಕೋಕಿಲ ಶ್ರೀಯುತ ರವಿ ರಾಮಕುಂಜ ಅವರಿಗೆ ದೊಡ್ಡ ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದ್ದೇವೆ. ಇನ್ನೊಬ್ರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಆತ್ಮೀಯ ಗಾನ ನಾಯಕ. ನಾವು ದುಡ್ಡನ್ನ ಮಾಡಬಹುದು, ಹೆಸರನ್ನ ಮಾಡಬಹುದು. ಯಾರು ದುಡ್ಡಿನ ಹಿಂದೆ ಹೋಗ್ತಾರೆ ಅವರು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಯಾರು ಹೆಸರಿನ ಹಿಂದೆ ಹೋಗ್ತಾರೆ ಅವರ ಹೆಸರು ಹಾಳಾಗತ್ತೆ. ಯಾರು ಕೆಲಸ ಮಾಡಬೇಕು ಅಂತ ಹೊರಡ್ತಾರೆ ಅಂತವರಿಗೆ ದುಡ್ಡು ಬರುತ್ತೆ, ಹೆಸರು ಬರುತ್ತೆ. ಫಸ್ಟ್ ನಾವು ಕೆಲಸ ಮಾಡಬೇಕಂತೆ. ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಆತ್ಮೀಯ ಗಾನ ನಾಯಕ. ನಾವೆಲ್ಲ ಮನೆಯಲ್ಲಿ ಮಕ್ಕಳು ನೋಡಿದ್ರೆ, ಮೊಬೈಲ್ ಅನ್ನ ನೋಡಿದ್ರೆ ಬೈತೇವೆ. ಆದ್ರೆ ಅದೇ ಮೊಬೈಲ್ ಅನ್ನ ಸದುಪಯೋಗ ಪಡಿಸಿಕೊಂಡ್ರೆ ಆತ್ಮೀಯ ಗಾನ ನಾಯಕ ಅನ್ನುವಂತ ಒಬ್ಬ ಯೂಟ್ಯೂಬರ್ ಇವತ್ತು ಸಮಾಜದಲ್ಲಿ ನಮ್ಮ ಮುಂದೆ ಕಾಣ ಸಿಗ್ತಾರೆ. ಆತ್ಮೀಯ ಗಾನ ನಾಯಕ ಯಾರು ಅಂತ ಕೇಳಿದ್ರೆ, ಇಡೀ ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನ ನೋಡಿದ್ರೆ ಚಂದದ ರೀಲ್ಸ್ ಅನ್ನ ಮಾಡಿ ಹಾಕ್ತಿದ್ರು. ಅದೇ ರೀಲ್ಸ್ ಮುಂದಕ್ಕೆ ಅವರಲ್ಲಿ ಸಣ್ಣ ಮಟ್ಟದ ಶಾರ್ಟ್ ಮೂವಿಗೆ ಪ್ರೇರಣೆಯನ್ನ ಕೊಡುತ್ತೆ. ಇವಾಗ ಟೆಲಿಫಿಲ್ಮಿಗೂ ಕೂಡ ಅವರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ಒಂದು ಯೂಟ್ಯೂಬ್ ಅನ್ನ ನೋಡಿ ಹಣವನ್ನ ಕಳೆದುಕೊಳ್ಳುವುದು ಮಾತ್ರ ಅಲ್ಲ, ಒಂದು ಯೂಟ್ಯೂಬಿನಿಂದ ಹಣವನ್ನ ಸಂಪಾದನೆ ಮಾಡಬಹುದು, ಹೆಸರನ್ನ ಮಾಡಬಹುದು, ವ್ಯಕ್ತಿತ್ವವನ್ನ ಕೂಡ ಬೆಳೆಸಬಹುದು ಅಂತ ತೋರಿಸಿ ಆತ್ಮೀಯ ಸಹೋದರಿ ಯಾರಪ್ಪ ಅಂತ ಕೇಳಿದ್ರೆ ಅದು ಆತ್ಮೀಯ ಗಾನ ನಾಯಕ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಆತ್ಮೀಯ ಗಾನ ನಾಯಕ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಬೇಬಿ ಆತ್ಮಿ. ಪುಟ್ಟ ಹುಡುಗಿ ಆರಂಭದಲ್ಲಿ ಕೆಳಗೆ ಬಂದಾಗ ಅಮ್ಮನ ಮಡಿಲಲ್ಲಿ ಚಂದ ಆಟ ಆಡ್ತಿದ್ಲು. ಅವಳೇ ಬೇಬಿ ಆತ್ಮಿ ಅಂತ ನನ್ಗೆ ಗೊತ್ತಿರಲಿಲ್ಲ. ಆದ್ರೆ ಅವಳ ಶಕ್ತಿ ಏನು ಅಂತ ಇಡೀ ಕರ್ನಾಟಕ ಕಂಡಿದೆ. ಜಿ ಕನ್ನಡ ಛೋಟಾ ಚಾಂಪಿಯನ್ 2023 ಅಲ್ಲಿ ಇಡೀ
ನಾಟಕದ ಮನಸ್ಸನ್ನ ಗೆದ್ದ ಪುಟ್ಟ ಹುಡುಗಿ ಯಾರಪ್ಪ ಅಂತ ಕೇಳಿದ್ರೆ ಅದು ನಮ್ಮ ಬೇಬಿ ಆತ್ಮಿ. ಇವತ್ತು ಅತ್ಯಂತ ಪ್ರೀತಿಯಿಂದ ಅಮ್ಮನ ಮಡಲಿನಿಂದ ವೇದಿಕೆಗೆ ಬರಬೇಕು, ನಿಮ್ ದೊಡ್ಡ ಚಪ್ಪಾಳೆ ಬರಬೇಕು ಅನ್ನುವ ಮನವಿಯೊಂದಿಗೆ ಅತ್ಯುತ್ತಮವಾದ ಮಾತುಗಳನ್ನು ಕೂಡ ಆಡಬಲ್ಲಂತ ನಮ್ಮ ಪುಟ್ಟ ಹುಡುಗಿ ಬೇಬಿ ಆತ್ಮಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಇನ್ನೊಬ್ಬರು ನಮ್ಮ ಸಮಾರಂಭದ ಅತಿಥಿ ಯಾರಪ್ಪ ಅಂತ ಕೇಳಿದ್ರೆ ಎಸ್ ಬೇಬಿ ಆತ್ಮೀಯವರ ಅಮ್ಮ ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದೊಡ್ಡ ಚಪ್ಪಾಳೆ ನಮ್ಮ ಬೇಬಿ ಆತ್ಮೀಯನ್ನ ಬೆಳೆಸಿ ಅಷ್ಟು ಪುಟ್ಟ ಹುಡುಗಿ ಇವತ್ತು ಕರ್ನಾಟಕಕ್ಕೆ ಚೋಟಾ ಚಾಂಪಿಯನ್ ಆಗಿದ್ದಾರೆ ಅಂತಿದ್ರೆ ಅದರ ಹಿಂದೆ ಅಮ್ಮನ ಕಾರ್ಯ ಎಷ್ಟು ಅಂತ ನಿಮ್ಗೆ ಗೊತ್ತಿರಬಹುದು. ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಪ್ರಸನ್ನ ಸಿಜ್ಲರ್. ನಾವೆಲ್ಲ IPL ಕ್ರಿಕೆಟ್ ಅನ್ನ ನೋಡಿದ್ದೇವೆ, ಬೆಂಗಳೂರಿನ ಚಿನ್ನ ಕ್ರೀಡಾಂಗಣವನ್ನ ನೋಡಿದ್ದೇವೆ, ಇಡೀ ದೇಶದ ಅನೇಕ ಕ್ರೀಡಾಂಗಣವನ್ನ ನೋಡಿದ್ದೇವೆ. ಪುತ್ತೂರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಬರಬೇಕು ಅಂತಿದ್ರೆ 5 ವರ್ಷ ಬೇಕು ಇನ್ನೂ ಕೂಡ. ಆದ್ರೆ ಸಂತ ಫಿಲೋಮಿನ ಕ್ರೀಡಾಂಗಣವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಗೆ ಬೆಳಗಿಸಿ ಊರಿಗೆ ಒಂದು ಕ್ರಿಕೆಟಿನ ಸಭೆಯನ್ನ ಹಂಚಿದಂತಹ ಒಬ್ಬ ದೊಡ್ಡ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅದು ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್. ಪ್ರೋ ಕಬಡ್ಡಿಯ ನಂತರ ಇಡೀ ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ಮ್ಯಾಟ್ ಹಾಕಿ ಕಬಡ್ಡಿಯನ್ನ ಆಡಿಸಿದ್ರು ಅಂತರೂ ಕೂಡ ಅದು ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್, ಪುತ್ತೂರಿನ ಪಂದ್ಯಾಟದ ಸಮಿತಿಯ ಅಧ್ಯಕ್ಷನಾಗಿ ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಉದ್ಯಮಿ ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಇವರನ್ನ ದೊಡ್ಡ ಚಪ್ಪಾಳೆಯ ಸ್ವಾಗತದೊಂದಿಗೆ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇನ್ನೊಬ್ಬರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಲಕ್ಷ್ಮಣ ಬೈಲಾಡಿ ಸಂಪ್ಯ ಉದ್ಯಮ ಕ್ಷೇತ್ರದ ದಿಗ್ಗಜರಾಗಿದ್ದುಕೊಂಡು ಇವತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ಜೊತೆ ಸೇರಿಕೊಂಡಿರುವಂತ ಲಕ್ಷ್ಮಣ ಸಂಪ್ಯ ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾನೆ. ಇನ್ನೊಬ್ಬರು ಜಯರಾಜ ಶೆಟ್ಟರ್ ಉದ್ಯಮಿಗಳು, ಹುಬ್ಬಳ್ಳಿ ಟ್ರೇಡ್. ನಮ್ಮ ಪ್ರತಿ ಲಕ್ಕಿ ಸ್ಕೀಮಿನ ಡ್ರಾದಲ್ಲಿ ಒಂದು ನಗುಮುಖ ಅಂತಿದ್ರೆ ಅದು ಉದ್ಯಮಿಗಳು ನಮ್ಮ ಜಯರಾಜ್ ಶೆಟ್ಟರ್ ಅವರು. ಇವತ್ತು ಕೂಡ ಪ್ರೀತಿ ಇಟ್ಟು ಕ್ಲಬ್ದ ಸಮಯಕ್ಕೆ ನಮ್ಮ ಜೊತೆ ಭಾಗಿಗಳಾಗಿದ್ದೀರಿ. ಎಲ್ಲ ಚಪ್ಪಾಳೆಯೊಂದಿಗೆ ನಮ್ಮ ಜಗದೀಶ್ ಶೆಟ್ಟರ್ ಅವನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಚೇರ್ ಭರ್ತಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕುಳಿತವರು ಮೇಲೆ ಬಂದಿದ್ದಾರೆ ಅಂತ ಅರ್ಥ. ಅದರಿಂದ ನಮ್ಮ ಜೊತೆ ರಿರುವ ಎಲ್ಲರನ್ನ ಕೂಡ ಸ್ವಾಗತಿಸಿ ಆಗಿದೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಗೌರವಿಸುವ ಪ್ರೀತಿಸುವ ವಿವಿಧ ರೂಪದ ವ್ಯಕ್ತಿತ್ವವನ್ನ ಒಂದೇ ವೇದಿಕೆಯಲ್ಲಿ ಕಾಣುವ ಸೌಭಾಗ್ಯವನ್ನ ಕೊಟ್ಟದ್ದು ಆಶೀರ್ವಾದ ಎಂಟರ್ಪ್ರೈಸಸ್. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ, ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕವಾಗಿರುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ ಆತ್ಮೀಯ ಗಾನಾ ನಾಯಕ್ ಯೂಟ್ಯೂಬರ್ ಇವರಲ್ಲಿ ಕೋರಿಕೆ. ಆಲ್ ಆಫ್ ಯು ಅಟೆನ್ಷನ್. ಗೆಡ ಶ್ರೀ ವಿಘ್ನೇಶ್ವರ ವಿನಾಯಕ ಪ್ರಸಾದಿತೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿತೋ ಗಜಾನನ. ಸುಮುಖನೆ ಹೇರಂಬಾಯೇ ದಂತನೆ ಸುರಮುನಿ ವಂದಿತನೆ ಗಜಕರ್ಣನೆ. ಸುಮುಖನೆ ಹೇರಂಬಾಯೇ ದಂತನೆ ಸುರಮುನಿ ವಂದಿತನೆ ಗಜಕರ್ಣನೆ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿತೋ ಗಜಾನನ. ವರ ಪ್ರಸಾದಿತೋ ಗಜಾನನ. ಕೃತಜ್ಞತೆಗಳು. ಎಲ್ಲರೂ ಕೂಡ ತಮ್ಮ
ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ತೆಲಿಕದ ಬಳ್ಳಿ ಡಾಕ್ಟರ್ ದಾಸ್ ಕಾಪಿಕಾಡ್ ಖ್ಯಾತ ನಟ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿ ಇವರಿಗೆ ದೇವಿ ಪ್ರಸಾದ್ ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ದೇವಿ ಪ್ರಸಾದ್ ಪಾಲುದಾರರು ಆಶೀರ್ವಾದ ಎಂಟರ್ಪ್ರೈಸಸ್ ಇವರು ಡಾಕ್ಟರ್ ದೇವಿದಾಸ್ ಇವರಿಗೆ ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಾಲ್ಟರ್ ನಂದಳಿಕೆ ಸಂಸ್ಥಾಪಕರು ದಾಯ್ಜಿವಳ್ ಇವರಿಗೆ ನಿಮ್ ದೊಡ್ಡ ಚಪ್ಪಾಳೆಯ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಇವರಿಗೆ ಸಲ್ಮಾನ್ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆಶೀರ್ವಾದ್ ಎಂಟರ್ಪ್ರೈಸಸ್ ಇರುವರ ಮತ್ತೋರ್ವ ಪಾಲುದಾರರಾಗಿರುವ ಸಲ್ಮಾನ್ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಒಂದು ಚಪ್ಪಾಳೆ ನಮ್ಮ ವಾಲ್ಟರ್ ನಂದಳಿಕೆ ಇವರಿಗೆ. ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಅತಿಥಿಗಳಾಗಿರುವ ನಮ್ಮ ಆಶೀರ್ವಾದ್ ಎಂಟರ್ಪ್ರೈಸಸ್ಸಿನ ಬ್ರಾಂಡ್ ಅಂಬಾಸಿಡರ್ ರವಿ ರಾಮಕುಂಜ ಇವರಿಗೆ ನಿಮ್ಮೆಲ್ಲರ ಪ್ರೀತಿಯ ನಗುಮುಗದ ಸ್ವಾಗತ. ಒಂದು ದೊಡ್ಡ ಚಪ್ಪಾಳೆ ರವಿ ರಾಮಕುಂಜ ಅವರಿಗೆ. ಇವರಿಗೂ ಕೂಡ ಸಿರಾಜ್ ಇವರು ವೇದಿಕೆಗೆ ಬರಬೇಕು, ಹೂ ಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಆತ್ಮೀಯ ಗಾನ ನಾಯಕ ತಮ್ಮ ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರಿಗೆ ಸುಲ್ತಾನ್ ಪಾಲುದಾರರು ಆಶೀರ್ವಾದ ಎಂಟರ್ಪ್ರೈಸಸ್ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರಖ್ಯಾತ ಉದ್ಯಮಿಯಾಗಿರುವ ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಇವರಿಗೆ ಪ್ರೀತಿಯ ಗೌರವದ ಸ್ವಾಗತ. ಒಂದು ಚಪ್ಪಾಳೆ ಪ್ರಸನ್ನ ಕುಮಾರ್ ಶೆಟ್ಟಿ ಇವರಿಗೆ ಜಾಹೀರ್ ವೇದಿಕೆಗೆ ಬಂದು ಹೂ ಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಲಕ್ಷ್ಮಣ ಬೈಲಾಡಿ ಸಂಪ್ಯ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ಮತ್ತೊಮ್ಮೆ ಸಿರಾಜ್ ಅವರು ವೇದಿಕೆಗೆ ಬರಬೇಕು, ಪುಷ್ಪ ಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್ ಸುಲ್ತಾನ್ ಸದಬಿಟ್ಟು ವೇದಿಕೆ ಬರಬೇಕು, ಮತ್ತೊಮ್ಮೆ ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಜಯರಾಜ್ ಶೆಟ್ಟರ್ ಉದ್ಯಮಿಗಳು ಹುಬ್ಬಳ್ಳಿ ಟ್ರೇಡರ್ಸ್ ಇವರಿಗೆ, ಶ್ರಾವಿಯ ಆಶೀರ್ವಾದ ಎಂಟರ್ಪ್ರೈಸಸ್ ಇದರ ಸಿಬ್ಬಂದಿಗಳು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಕುಮಾರಿ ಬೇಬಿ ಆತ್ಮಿ ಇವರಿಗೆ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ವಿಜಯ ಕೆ ಇವರು ವೇದಿಕೆಗೆ ಬರಬೇಕು, ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಒಂದು ಚಪ್ಪಾಳೆ ನಮ್ಮ ಬೇಬಿ ಆತ್ಮರಿಗೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 13 ಶಾಲೆಯ 163 ವಿದ್ಯಾರ್ಥಿಗಳಿಗೆ, ಎಲ್ಲ ಪೋಷಕ ಬಂಧುಗಳಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಎಲ್ಲ ಸಂತೃಪ್ತ ಗ್ರಾಹಕರಿಗೆ, ಮಾಧ್ಯಮದ ಮಿತ್ರರಿಗೆ, ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದೇ ಮಾತಿನ ಗೌರವದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನೇರವಾಗಿ ದೀಪ ಪ್ರಜ್ವಲನೆಯ ಕಡೆಗೆ ಸಾಗ್ತಾ ಇದ್ದಾವೆ. ಬೆಳಕು ಹರಿದು ಬರಲಿ ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ ಹೊನಲಿರಲಿ ಎನ್ನುವ ಸದಾಶಯದೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ನಿರ್ಮಾಪಕರು ಮತ್ತು ಹಿರಿಯ ತುಳು ಚಿತ್ರರಂಗದ ನಟರು ಹಾಗೂ ಎಲ್ಲ ಅತಿಥಿ ಬಂಧುಗಳ ಸಹಕಾರದೊಂದಿಗೆ ಆಶೀರ್ವಾದ ಎಂಟರ್ಪ್ರೈಸಸ್, ಇದು ನಿಮ್ಮ ಕನಸು, ನಮ್ಮಲ್ಲಿ ನಮ್ಮ ನನಸು, ನಂಬಿಕೆಗೆ
ಹೆಸರು ಆಶೀರ್ವಾದ. ನಿಮ್ಮ ಆಶೀರ್ವಾದಕ್ಕೆ ಇರ್ಲಿ ಅನ್ನುವ ಆಶಯದಿಂದ ನಿಮ್ಮಿಂದ ನಾವುಗಳು ಅನ್ನುವ ತತ್ವವನ್ನ ಸಾರ್ತಾ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಎಲ್ಲ ಪಾಲುದಾರರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಇದೀಗ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಸೀಸನ್ 2 ಲೋಗೋ ಅನಾವರಣ ಬ್ಯಾಗ್ ವಿತರಣೆಯ ಕಾರ್ಯಕ್ರಮದ ದೀಪ ಪ್ರಜ್ವಲನೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಸದಾಶಯದೊಂದಿಗೆ ದೀಪ ಪ್ರಜ್ವಲನೆ. ಡಾಕ್ಟರ್ ದೇವದಾಸ್ ಕಾಪಿ ನಿರ್ಮಾಪಕರು, ಹಿರಿಯ ತುಳು ಚಿತ್ರರಂಗದ ಕಲಾವಿದರ ದಿವ್ಯ ಹಸ್ತದಿಂದ. ಕೃತಜ್ಞತೆಗಳು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆಶೀರ್ವಾದ ಎಂಟರ್ಪ್ರೈಸಸ್ ಸೀಸನ್ 1 ಯಶಸ್ಸು ಸೀಸನ್ 2ಕ್ಕೆ ಮುನ್ನುಡಿ ಗೋಸ್ಕರ ಇವತ್ತು ಲೋಗೋ ಅನಾವರಣ. ಈ ಲೋಗೋ ಅನಾವರಣವನ್ನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮುಖ್ಯ ಅತಿಥಿಗಳು ಗೌರವಪೂರ್ವಕವಾಗಿ ನಡೆಸಿಕೊಡುವವರಿದ್ದಾರೆ. ಲೋಗೋ ಬಿಡುಗಡೆಯ ಸಂದರ್ಭದಲ್ಲಿ ದೊಡ್ಡ ಚಪ್ಪಾಳೆ ಹರಿದು ಬರಬೇಕು. ಅದು ಆಶೀರ್ವಾದಕ್ಕೆ ಆಶೀರ್ವಾದ ಹೇಳುತ್ತಾ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ವಾಲ್ಟರ್ ನಂದಳಿಕೆ, ರವಿ ರಾಮಕುಂಜ ಜಂಟಿಯಾಗಿ ಇದೀಗ ಲೋಗೋ ಅನಾವರಣವನ್ನ ನಡೆಸಿಕೊಡಬೇಕು ಅನ್ನುವ ಕೋರಿಕೆ. ಆಶೀರ್ವಾದ್ ಎಂಟರ್ಪ್ರೈಸಸ್ ಸೀಸನ್ 2 ಲೋಗೋ ಅನಾವರಣಗೊಳ್ಳುವ ಸವೀಕ್ಷಣ ನಿಮ್ಮ ಮುಂದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಆಶೀರ್ವಾದ್ ಎಂಟರ್ಪ್ರೈಸಸ್ ನಿಮ್ಮ ಆಶೀರ್ವಾದದಿಂದ ಇವತ್ತು 2ನೆಯ ಸೀಸನ್ ಅನ್ನ ಜನವರಿ ನಲ್ಲಿ ಲೋಕಾರ್ಪಣೆ ಮಾಡಿಕೊಳ್ಳುತ್ತಿದೆ. ಆಡಳಿತ ಪಾಲುದಾರರು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಡಾಕ್ಟರ್ ಕಾಪಿಕಾಡ್, ವಾಲ್ಟರ್ ನಂದಳಿಕೆ, ರವಿ ರಾಮಕುಂಜ, ಡಾಕ್ಟರ್ ಪ್ರಸನ್ನ ಕುಮಾರ್ ಶೆಟ್ಟಿ, ಆತ್ಮೀಯ ಗಾನಾ ನಾಯಕ್, ಲಕ್ಷ್ಮಣ ಬೈಲಾಡಿ ಸಂಪ್ಯ, ಜಯರಾಜ ಶೆಟ್ಟರ್, ಬೇಬಿ ಆತ್ಮಿ ಹಾಗೂ ದೇವಿ ಪ್ರಸಾದ್ ಸುಲ್ತಾನ್ ಸಿರಾಜ್ ಆಡಳಿತ ಪಾಲುದಾರರ ಇದೀಗ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಲೋಗೋ ಅನಾವರಣ. ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಚಪ್ಪಾಳೆ. ಅದು ನಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಮ್ಮ ಆಶೀರ್ವಾದ. ಇದೀಗ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಸೀಸನ್ 2 ಲೋಗೋ ಇದೆ. ಎಲ್ಲ ಅತಿಥಿ ಬಂಧುಗಳು ಒಮ್ಮೆ ಕೆಳಭಾಗಕ್ಕೆ ಬರಬೇಕು. ಅದನ್ನ ಲೋಗೋವನ್ನ ಅಧಿಕೃತವಾಗಿ ವಿಡಿಯೋ ಮೂಲಕ ಬಿಡುಗಡೆಗೊಳಿಸುವಂತ ಒಂದು ಮತ್ತೆ ಎಲ್ಲ ಅತಿಥಿಗಳನ್ನ ಮತ್ತೆ ವೇದಿಕೆಗೆ ಕರೆಯುವಂತ ಕಾರ್ಯವನ್ನ ಮಾಡ್ತೇವೆ. ಆದ್ರೆ ಆಶೀರ್ವಾದ ಎಂಟರ್ಪ್ರೈಸಸ್ 6 ತಿಂಗಳ ಹಿಂದೆ ಪುತ್ತೂರಿನಲ್ಲಿ ಲೋಕಾರ್ಪಣೆಗೊಂಡು ಪ್ರಥಮ ಸೀಸನ್ನಿನ ಯಶಸ್ಸಿನ ನಂತರ ದ್ವಿತೀಯ ಸೀಸನ್ ಅನ್ನ ಜನವರಿ ತಿಂಗಳಿನಲ್ಲಿ ನಿಮ್ಮ ಆಶೀರ್ವಾದದೊಂದಿಗೆ ಆರಂಭ ಮಾಡುವರೆ. ಲೋಗೋ ಅನಾವರಣ ಕಾರ್ಯಕ್ರಮ ನಿಮ್ಮನ್ನ ಒಟ್ಟು ಸೇರಿಸುವ ಬ್ಯಾಗ್ ಕಾರ್ಯಕ್ರಮದ ಪ್ರಯುಕ್ತ ಲೋಗೋ ಅನಾವರಣ ಆಗಿದೆ. ಈ ಲೋಗೋವನ್ನ LED ಪರದೆಯಲ್ಲಿ ಅನಾವರಣಗೊಳಿಸುವಂತ ಕಾರ್ಯ ಸಾಗತ್ತೆ. ನಿಮ್ಮ ದೊಡ್ಡ ಚಪ್ಪಾಳೆ ರಿಮೋಟ್ ಬಟನ್ ಆಗಿರುತ್ತೆ. ಆದ್ರಿಂದ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸೊ ಆರ್ ಯು ರೆಡಿ? ಇದೀಗ ಲೋಗೋ
ಅನಾವರಣಕ್ಕೆ ಕ್ಷಣಗಣನೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಆಶೀರ್ವಾದ ನಮ್ಗೆ ಸಿಕ್ಕಿದೆ ಹೇಳುವುದಕ್ಕೆ ಈ ಸಭಾಂಗಣ ತುಂಬಿದೆ. ಆದ್ರಿಂದ ಆಶೀರ್ವಾದದ ಲೋಗೋ ಅನಾವರಣಕ್ಕೆ ನಿಮ್ಮ ದೊಡ್ಡ ಚಪ್ಪಾಳೆ ಬಂದ್ರೆ ಅಲ್ಲಿ ಬಟನ್ ಪ್ರೆಸ್ ಆಗುತ್ತೆ. ಬರ್ಲಿ ದೊಡ್ಡ ಚಪ್ಪಾಳೆ ಆಶೀರ್ವಾದ. ಇದೀಗ ಲೋಗೋ ಅನಾವರಣ. ಅಣ್ಣ ಅಳಿಯ ಪೋಯ್ ಹಲೋ ಹಲೋ ಇಲ್ಲಡ ಆಯ್ ಕೂಡ ಬರೋದಿಲ್ಲಗೆ ಆಶೀರ್ವಾದ್ 2.0 ಜಾಲ ಸೇರ್ದ ನಿಕ್ಲ ಸೇರೋಡು. ಆಶೀರ್ವಾದ್ ಕೇವಲ ಒಂಜಿ ಸ್ಕೀಮ್ ಅತ್ತು, ಒಂಜಿ ಸೇವಿಂಗ್ಸ್. ನಂಬಿಕೆಗೆ ನನಜಿ ಬುದರಿ ಆಶೀರ್ವಾದ್. ನಿಮ್ಮ ದೊಡ್ಡ ಚಪ್ಪಾಳಿಯೊಂದಿಗೆ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಲೋಗೋ ಅನಾವರಣ ಸಾಕ. ಒಂದು ದೊಡ್ಡ ಚಪ್ಪಾಳೆ ಆಶೀರ್ವಾದ ಎಂಟರ್ಪ್ರೈಸಸ್ಗೆ ಬರ್ಲಿ ಅಂತ ಹೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅತಿಥಿ ಬಂಧುಗಳನ್ನ ಮತ್ತೆ ವೇದಿಕೆಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಎಸ್ ಇನ್ನೊಂದು ಬಿಡಿ. ಹಾಯ್ ನೂರಪ್ಪಾಯಿರು ರವಿ ಅಣ್ಣ ನಾನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ. ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು, ಬೈಕ್ ಉಂಡು, ಕಾರ್ ಉಂಡು, ಮಾತ ಐಟಮ್ಲ ಉಂಡು. ಗ್ಯಾರಂಟಿ ಗ್ಯಾರಂಟಿ ಉಂಟತ್ತ. ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ. ಯಾನು ಸೇರ್ದೆ ನಿಕ್ಲ ಸೇರ್ಲವೇ ತುಳ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ. ಬರ್ಲಿ ಮತ್ತೊಂದು ಚಪ್ಪಾಳೆ ಆಶೀರ್ವಾದಕ್ಕೆ. ಇನ್ನೊಂದು ಎವಿ ಇದೆ, ಸೊ ದಯವಿಟ್ಟು ಸ್ವೀಕರಿಸಿ. ಇಲ್ಲ ಮಲ್ತೆ ಬೆಟ್ಟ ಬಂಗಾರ ಮಲ್ತೈತೆ ಬಂಗಾರ ಅಣ್ಣ ತೂಲಣ್ಣ ಮೆಡ್ಡ ಕಾಸು ಮಲ್ತೆ ಇಲ್ಲ ಮಲ್ತೆ ಬೆಟ್ಟ ಬಂಗಾರ ಮಲ್ತೈತೆ ಎಂಚ ಮಲ್ತಿದ್ದು ಬಾಯಿ ಬಿಡೊಂದಿಜ್ಜೆ దానంబే బట్టిన కాసు కొరందే 1 ವರ್ಷ అండు ఇల్లు బల్తా కారు ఎత్తా ఒల్తు కాసు నీకు ಪನಿಯಾ ಓಡಿ ಬರ್ಬೇಕು ಸತ್ಯವನು ಸುಳ್ಳು ಅನ್ಪನ ತೂಲಣ್ಣ ನಿಮ್ಮ ಬ್ಯಾಂಕದ ಚಕ್ ಬಂದೆ ಚಕ್ ಚಕ್ ಚಕ್ಕತ್ ಬರ ಓ ಸ್ಕೀಮ್ ಕಾಯಿ ಕಾಯಿ ಪುಡು ಕಬಾಬ್ ಕಾಯಿ ಬರ ತೆಗಿಯೋರು ಕಟ್ಟ ಬಿಚ್ಚು ಬಲ್ಲೋಂಡು ನನಗೆ 2 ಜನ ಅಲ್ಲಿ ಪಕ್ಕತ್ ಬಾರ್ದು ಇಲ್ಲೇ ಮಾರಿಲ್ಲ ಅವ್ರಿಗೆ ಓ ಸ್ಕೀಮ್ ಗೊತ್ತಿಲ್ಲದ ಲಕ್ಕಿ ಸ್ಕೀಮ್ ಆಶೀರ್ವಾದ ಲಕ್ಕಿ ಸ್ಕೀಮ್ ದಟ್ ಮಾತ ಐಟಮ್ ನಮಗೆ ಇಲ್ಲ ಬೈಕ್ ಉಂಡು, ಫ್ರಿಡ್ಜ್ ಉಂಡು, ಕಾರ್ ಉಂಡು, ಜೀಪ್ ಉಂಡು, ಮಾತ ಐಟಮ್ ಉಂಟು. ಅವ ಯಾನ್ ಸೇರ್ತ ನಿಕ್ಲ ಸೇರ್ಪ ಸೇರ್ಲಿಗೆ ಸೇರಿ ಯಾನು ಸೇರ್ತೆ ನಿಕ್ಲ ಸೇರ್ಲವ ಬಂದಲೆ ಹೊಸ ಇಲ್ಲ ಕಟ್ಟಣ ಬಂಟು ಒಂಜಿ ಕನ. ಆ ಕನ ನಿಜ ಯಾರ ಬರೋದುಂಡು ಆಶೀರ್ವಾದ ಎಂಟರ್ಪ್ರೈಸಸ್. ನಿಕ್ಲಿಗೆ ಹೆಚ್ಚಿನ ಮಾಹಿತಿಗಾದ ಈ ನಂಬರ್ಗೆ ಕಾಲ್ ಮಾಡಿ. ರವಿ ನಿಖಿಲ್ ಏಪ ಸೇರ್ಬಾರಂತ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ನಿಮ್ಮ ಮುಂದೆ ಇಡುತ್ತಾ ಎಲ್ಲ ಅತಿಥಿ ಬಂಧುಗಳನ್ನ ಮತ್ತೊಮ್ಮೆ ವೇದಿಕೆಗೆತ್ತ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ವ್ಯವಸ್ಥೆಯನ್ನ ಸಂಘಟಕರು ಮಾಡಬೇಕು ಅನ್ನುವ ಆಶಯದ ಒಂದಿಗೆ ಪ್ರೇಕ್ಷಕರೇ ಚಪ್ಪಾಳೆ ತಟ್ಟಲಿಕ್ಕೆ ಇನ್ನೂ ಒಂದು 20 ನಿಮಿಷ ಇದೆ. ಬೇಕಾದಷ್ಟು ಚಪ್ಪಾಳೆಯನ್ನ ಬಡಿಸುವ ಕಾರ್ಯವನ್ನ ಮಾಡುತ್ತೇವೆ. ಇದೀಗ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಬ್ರೋಷ್ ಬಿಡುಗಡೆ ವೇದಿಕೆಯಲ್ಲಿ ಆದ ನಂತರ ಅತಿಥಿ ಬಂಧುಗಳು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ನಿಮ್ಮ ಸಹಕಾರ ಕಡೆಯ ತನಕ ಇರತ್ತೆ. ಸದಬಿಟ್ಟು ಶಾರನ್ನ ಸ್ವೀಕರಿಸಿ ಕುಳಿತುಕೊಂಡು ಸಹಕಾರವನ್ನು ಕೊಡಿ ಅಂತ ಹೇಳುತ್ತಾ ನಿಮ್ ದೊಡ್ಡ ಚಪ್ಪಾಳೆ ಬಂದ್ರೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಮೇಲೆ ಬರ್ತಾರೆ, ವಾಲ್ಟರ್ ನಂದಳಿಕೆ ಅವರು ಬರ್ತಾರೆ, ರವಿ ರಾಮಕುಂಜ ಅವರು ಬರ್ತಾರೆ, ಪ್ರಸನ್ನ ಅವರು ಬರ್ತಾರೆ, ಆತ್ಮೀಯ ಗಾನಾ ನಾಯಕ್ ಬರ್ತಾರೆ, ನಮ್ಮ ಜೊತೆ ಬೇಬಿ ಆತ್ಮೀಯ ಬರ್ತಾರೆ, ಲಕ್ಷ್ಮಣ ಸಂಪ್ಯ ಅವರು ಕೂಡ ಬರ್ತಾರೆ, ಶೆಟ್ಟರ್ ಅವರು ಕೂಡ ಬರ್ತಾರೆ. ದೊಡ್ಡ ಚಪ್ಪಾಳೆ ಮತ್ತೊಮ್ಮೆ ಅತಿಥಿ ಬಂಧುಗಳಿಗೆ.
ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸುಮ್ಮನೆ ಆಶೀರ್ವಾದವನ್ನ ಪಡೆಕೊಂಡಿಲ್ಲ. ಸಿಹಿ ಫಲವೇ ಸಾಧನೆ, ಸತತ ಪ್ರಯತ್ನ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆಗೆ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ. ಜನರ ನಂಬಿಕೆಯನ್ನ ಗಳಿಸಿದ ಪರಿಣಾಮ ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಇವತ್ತು ಆಶೀರ್ವಾದವನ್ನ. ಈಗ ಆಶೀರ್ವಾದ ಎಂಟರ್ಪ್ರೈಸಸ್ ಆಪ್ ಅನ್ನ ಬಿಡುಗಡೆ ಮಾಡುವವರಿದ್ದೇವೆ. ಅದರಿಂದ ಸರ್ವರು ಕೂಡ ಸಹಕಾರವನ್ನ ಕೋರಿಕೆಯೊಂದಿಗೆ ಮೊದಲಿಗೆ ಬ್ರೋಷರ್ ಅನ್ನ ಬಿಡುಗಡೆ ಮಾಡುತ್ತೇವೆ. ತದನಂತರ ಆಶೀರ್ವಾದ ಆಪ್ ಬಿಡುಗಡೆ. ದಯವಿಟ್ಟು ಸಂಘಟಕರು ಬ್ರೋಷರ್ ಅನ್ನ ಬೇಕು ಅನ್ನುವ ಕೋರಿಕೆ. ಆಶೀರ್ವಾದ ಎಂಟರ್ಪ್ರೈಸಸ್ ಬ್ರೋಷರ್ ಬಿಡುಗಡೆ ಇದೀಗ ವೇದಿಕೆಯಲ್ಲಿ ಆಗತ್ತೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಆಶೀರ್ವಾದ ಆಪ್ ಅನ್ನ ಕೂಡ ಇವತ್ತು ಲೋಕಾರ್ಪಣೆಗೊಳಿಸುವಂತ ಕಾರ್ಯವನ್ನ ಮಾಡುತ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ಸಭಾ ಕಾರ್ಯಕ್ರಮದ ಮಧ್ಯದಲ್ಲಿ ನೀಡಬಹುದಿದ್ದೇವೆ. ಆಶೀರ್ವಾದ ಎಂಟರ್ಪ್ರೈಸಸ್ ಈ ಸ್ಕೀಮ್ಗೆ ನೀವು ಸೇರಿದ ಬಳಿಕ ನಿಮ್ಮ ಪ್ರತಿ 1,000 ಪ್ರತಿ ತಿಂಗಳ ಡ್ರಾಕ್ಕೆ ಸೇರಿದೆಯಾ ಅಥವಾ ನೀವು ಕಟ್ಟಿದ ಕಂತುಗಳೆಷ್ಟು, ಆ ಎಲ್ಲ ಮೌಲ್ಯ ಇವತ್ತು ನಿಮ್ಗೆ ಯಾವ ರೂಪದಲ್ಲಿ ಅದು ಪಾರದರ್ಶಕ ಅನ್ನುವುದನ್ನ ತಿಳಿದುಕೊಳ್ಳುವರೆ ಆಪ್ ಬಿಡುಗಡೆ ಕೂಡ ವೇದಿಕೆಯಲ್ಲಿ ನಡೆಯುತ್ತೆ. ಜೊತೆಗೆ ಬ್ರೋಷರ್ ಬಿಡುಗಡೆ ಕೂಡ ಆಗತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಸಹಕಾರ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ನೇರವಾಗಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರನ್ನ ಮಾತನಾಡಿಸಿದ ನಂತರ ಬ್ರೋಷರ್ ಅನ್ನ ಬಿಡುಗಡೆ ಮಾಡುತ್ತೇವೆ. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ತೆಲಿಕೆದಪಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ನಿರ್ಮಾಪಕರು, ನಿರ್ದೇಶಕರು, ರಂಗ ನಟರು, ಬರಹಗಾರರು, ಕಲ್ಪ ವೃಕ್ಷ ಅಂತ ಕರೆಸಿಕೊಳ್ಳುವ ದೇವದಾಸ್ ಕಾಪಿಕಾಡ್ ಅವರನ್ನ ಮಾತನಾಡುವುದಕ್ಕೆ ಕರೆಯುವ ಮುನ್ನ ಏನ್ ಬರಬೇಕು? ದೊಡ್ಡ ಚಪ್ಪಾಳೆ ಪ್ರೇಕ್ಷಕ ಬಂಧುಗಳಿಂದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್. ಎಲ್ರಿಗೂ ನಮಸ್ಕಾರ. ನಾನು ತುಳುಟು ಮಾತಾಡ್ರೆ ಅವಂದ ತುಳು ಮಾತಾಡಿಗಳ ಅರ್ಥ ಕನ್ನಡ ಅರ್ಥ ಪುಜಿನಾತು. ತುಳು ನಮ್ಮ ಅಪ್ಪೆ ಭಾಷೆ, ನಮ್ಮ ಮಾತೃಭಾಷೆ. ವೇದಿಕೆ ಎಡುಪುನ ಪೂರ ಗಣ್ಯರೇ, ಎನ್ನೊಂಜಿ ಭಾಳ ಪ್ರೀತಿ ಮಲ್ಪನೊಂಜಿ ವ್ಯಕ್ತಿ ವಾಲ್ಟರ್ ನಂದಳಿಕೆ ಎನ್ನ ರಂಗಭೂಮಿಗೆ ಬನ್ನಗನೆ ರಂಗಭೂಮಿದ ಬುಳೆಚ್ಚಿಲ್ಡ್ ಒಂಜಿ ಆಧಾರ ಅದೊಂದು ದಿನ ಒಂಜಿ ಸಂಸ್ಥೆ ದಾಜಿ ವರ್ಲ್ಡ್ ಎಂದು ದುಬೈಗೆ ಬಂಡಲ್ಲ ಎಂಕ್ ಧರ್ಮ ಅಂಚಿನ ಒಂಜಿ ವ್ಯಕ್ತಿತ್ವ ಪೂರ ಅವ್ರ ದಾಜಿ ವರ್ಲ್ಡ್ಗೆ ಮಾತಾಡಿಗಳ ಅಡ್ವರ್ಟೈಸ್ಮೆಂಟ್ ಎಂಕೊಂಜಿ ಧರ್ಮ ನನ್ನಲ್ಲಾತ ಅಂಚಿನೊಂಜಿ ಆತ್ಮೀಯ ಸಂಬಂಧ. ದಯ ಕೊಕ್ಕಾಜೆ ನಮ್ಮ ಕೊಕ್ಕಾಜೆದ ಹುಡುಗಿ ಅವ್ರನ್ನ ಮೇಯ್ನ್ ಕ್ಯಾಮರಾಮ್ಯಾನ್ಲ ಬೊಕ್ಕ ಅಲ್ತ ಐದು ಬೊಕ್ಕ ರವಿ ಎಕಡೆ ಬ್ಯಾಂಡ್ ವಾದ್ಯ ಮತಕ್ಕೆ ಇನ್ನಗೆ ಎಂಕಾಂಡು ಯಾನೋಲ ರವಿನ ಮದ್ಮೆ ವೈದ್ಯನ ಟೆಟರ ಟೆಟರ ತುಳುನಾಡು ತುಯಿನಂಚಿನ ಒಂಜಿ ಕುಡೊಂಜಿ ಅದ್ಭುತವಾಯಿನ ಕಲಾವಿದೆ ರಾಮಕುಂಜದ ಒಂಜಿ ಆಸ್ತಿ. ರವಿ ಆ್ಯಕ್ಟ್ ಮಲ್ಪಡೊಂದಿಜ್ಜಿ ಯಾನೊಂಜಿ ಕಲಾವಿದ ಅದು ನಿರ್ದೇಶಕ ಅದು ಪನ್ಪಿನಿ ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಅದು ಕಣ್ಣೇ ಮಾತಾಡ್ತದೆ. ಈಗ ಅವಳು ಎಷ್ಟು ಕತ್ತಲಡಿತನಲ್ಲ ಕಣ್ಣೊಂಜಿ ತೋಜುನೆ ರವಿನ ಅವು ಗಿಫ್ಟ್ ಒಂಜಿ ಅವು ಪಾತ್ರಗಳ ಪನ್ಪಿನ ಕೆಲವು ಸಿನಿಮಾಡು ಅಭಿನಯ ರವಿ ಮಲ್ತದ ಆತನ ಅಂಚಿನೊಂಜಿ ಅದ್ಭುತ ಕಲಾವಿದೆ ನಮ್ಮ ರಾಮಕುಂಜ. ಐದು ಬೊಕ್ಕ ಒಂಜಿ ಬಾಲೆ ಆತ್ಮೀ, ಐದು ಬೊಕ್ಕ ಆತ್ಮೀಯ ಆತ್ಮೀಯ ದ ಸಂಬಂಧನೆಗ್ಲಿ ಬಾರಿ ಕೈತಲ್ಗೆ ಉದಾಹರಣೆ ನಾಡ್ದಾರು. ಆತ್ಮೀ ಒಂಜಿ ಏತು ಧೈರ್ಯದ ಬಾಲೆ ಮಾತ ಜೋಕ್ಲಿಗ್ಲ ಧೈರ್ಯ ಬರೋಡು ಆಲ್ತೊಲೆ ಎಂಚ ಬತ್ತಾಲು ಎಂಚ ಕುಲ್ಯಾಲು ವೇದಿಕೆಗೆ ಪ್ರಾಯಡು ವೇದಿಕೆಗೆ ಬತ್ತಾಲು ಆತುಮಲ್ಲ ಚಾನಲ್ಗೆ ಪೋಯಲು ತೂಲೆ ನಮ್ಮ ಪುತ್ತೂರ್ದ ಭಾಗ್ಯ ದುಂಬದ
ಒಂಜಿ ಚಪ್ಪಳೆ ಅಲೆಗೊಂಜಿ ನಮ್ಮ ಎಲ್ಲಿ ಪುನಗ ಏತು ಪೋಂಡ ಆ ಏಜಿಡ್ ಪಿದಾಯಿಲ್ ಎತ್ತನಲ್ಲ ಬರೋ ಒಲಮೆ ಪಿದಾಯ ಬಲಮೆ ಬಂಡಂದ್ವಿ ಪೋಡಿಗೆ ಒಂಜಿ ಬಾಕಿಲ್ ಇಡೇಟ್ ಮಾತ ನಿಲ್ಕೊಂಡು ನಿಂಚು ಅವಳ ಅಮ್ಮೇರಿ ಎದುರು ನೆಜ್ಜಿ ಕುರುಬಾಕಿಡ ಮಾತ ಪೋಪಿನಿ ಅಂಚಿನ ಅವಳ ಬಾಲೆ ಪೋದು ಆತ್ಮಲ್ಲ ಚೆನ್ನಲ್ಡ್ ಆಕ್ಟ್ ಮಲ್ತಲ್ ಪಂಡ ಆಲು ದುಮ್ಮಗ್ ಒಂಜಿ ಮಲ್ಲ ಕಲಾವಿದ ಆಪಿನ ಲಕ್ಷಣ ಆ ಲಕ್ಷಣ ಅಲ್ಲಿ ನಾ ಬಾಲೆಡ ಉಂಡು ಅಲ್ಲ ನೀನು ದೊಡ್ಡ ನಟಿ ಆಗಿತ್ಯಲ್ಲ ಹೀರೋಯಿನ್ ಆಗ್ತಿಯಲ್ಲ ಯಾರು ಹೀರೋಯಿನ್ ಆಗ್ಬೋದು ರಾಮಕುಂಜ ಆಗ್ಬೋದಾ ಆಯ್ತಂತೆಲ್ಲ ಪಂಡ ಊರು ದಕ್ಕಲು ರವಿನ ಊರತ್ತ ಅಂಚನೆ ಪ್ರಸನ್ನ ಶೆಟ್ರ್ ಅಡಿ ಅಂತಾರಾಷ್ಟ್ರೀಯ ಮಟ್ಟಗೂ ಕೊನೆಯ ಅಂಚಿನೊಂಜಿ ಮಲ್ಲ ವ್ಯಕ್ತಿ ಕುಡೊಂದು ಶೆಟ್ರ್ ಉಳ್ಳೇರು ಹೆಂಗೆ ಭಾರಿ ಖುಷಿ ಆಯ್ತು ಬಣ್ಣಗ ಆಶೀರ್ವಾದದ ಒಂಜಿ ನಿಖಲ್ ಒಂಜಿ ಎಡ್ಡೆ ಮನಸ್ಸದ ಒಂಜಿ ಒಗ್ಗಟ್ಟು ಮಸ್ತ್ ಇಷ್ಟ ಮಸ್ತ್ ಪಾರ್ಟ್ನರ್ಸ್ ನಿಖಲ್ ಮಾತಾಡಲ್ಲ ಬಹುಶಃ ಒಂಜೇ ಲೆಕ್ಕ ತಿನ್ಪಾರ ನಿಖಲ್ ಒಂಜೇ ಲೆಕ್ಕ ಅಲ್ಲ ತಿನ್ಪುನಿಟ್ಟು ದಾಲ ಕಮ್ಮಿ ಮಲ್ಪದಿನ ಜೀವ ಯಾನು ರಾಮಕೊಂಜಡ ಪಂಡೆ ಒಂದು ಪಾರ್ಟ್ನರ್ಸ್ ಪೂರ ಒಂಜೇ ಲೆಕ್ಕೊಲ್ಲೇರು ಮಕ್ಳಿಗೆ ಒಂಜೇ ಫುಡ್ ಅದು ಕೊಡು ಮಾತೇರಿ ನಂಗೆ ಅವು ಮುಖ್ಯ ಆಯ್ತು ನಂಗೆ ಆ ಮೋನೆಡು ನಂಬಿಕೆ ತೆಲಿಕೆ ಉಂಡು ನಂಬಿಕೆದ ತೆಲಿಕೆ ನಂಬೋಲಿ ಆ ತೆಲಿಕೆ ಅಂಚಾದ ಆಶೀರ್ವಾದ ಇನಿ 2ನೇ ವರ್ಷಕ್ಕೂ ಪಾದಾರ್ಪಣೆ ಮಾಡ್ತಂದು ರಡ್ಡತ್ತು ಒಂದು ಮಸ್ತ್ ವರ್ಷ ಮುಟ್ಟ ಹೋಗ್ಕೊಂಡು ಎಷ್ಟೋ ಜನಕ್ಕೆ ಉಪಕಾರ ಜನ ಒಂಜಿ ಸಂಸ್ಥೆ ನಿಕಲು ಪುಟ್ಟು ಮಲ್ದಾರ ಮೂಲ ಅವು ಯಶಸ್ವಿ ಆತನು 2ನೇ ವರ್ಷಕ್ಕೂ ಆತ ಖಾಲಿ ಲಾಭ ದೃಷ್ಟಿ ತೂಪಿನಂಚಿನ ಸಂಸ್ಥೆ ಅತ್ತು ವಾಲ್ಟರ್ಜಿ ಎಡ್ಡೆ ಮನಸ್ಸು ದುಂಬದ ಜೋಕ್ಲೆಗೆ ಒಂಜಿ ವಿದ್ಯಾದಾನ ಒಂಜಿನ ಅದ್ಭುತ ಕೆಲಸ ದಾನೋಡು ಮಲ್ಲ ದಾನ ಆ ವಿದ್ಯಾದಾನ ಎತ್ತೋ ಜೋಕ್ಲೆಗೆ ಶಾಲೆಗೆ ಪೋನಾಗ ಮಸ್ತ್ ಬಡಪತ್ತು ಬಂಡ ಪ್ಲಾಸ್ಟಿಕ್ದ ತೊಟ್ಟೆಡು ಕಟ್ಟದ ಪುಗೆಳ್ದಿ ಒಂದು ಪೋಪಿನ ಆ ಟೈಮ್ ವಾಟರ್ ಬ್ಯಾಗ್ ಇಜ್ಜಿ ಕ್ವಾಟ್ರದ ಕುಪ್ಪಿಗೆ ಬಲ್ಲಗಟ್ಟ ಒಂದು ಪೋಪಿನಿ ಅಮ್ಮಿರ್ದಾಕ ದಿನ ಕ್ವಾಟ್ರದ ಕುಪ್ಪಿಗೆ ಅಂಚ ಟೈಮ್ ಹೋಗ್ಲು ಸಂಸ್ಥೆಲ್ಲ ಎದುರು ಬೈಜಿ ಬಾರಿ ಬಂಗೋಡು ಕಲ್ತದ ಆ ಬಂಗೋಡು ಕಲ್ತಿನಿಟ್ಟು ಇನಿ ಬಂಗದ ಕಷ್ಟದ ದಾದ ಪಂದ ಎಂಕ್ಲೆ ಗೊತ್ತುಂಡು ಯಾಪಲ ಕಷ್ಟದ ಪ್ರತಿಯೊಂಜಿ ಜೋಕ್ಲೆಗಳ ಅಪ್ಪೆಮ್ಮೆ ಬರ್ಪಿನ ಕಷ್ಟದ ಒಂಜಿ ಆ ದೃಷ್ಟಿನ ಅವು ಆ ಜೋಕ್ಲೆಗೆ ಗೊತ್ತಾವಡು ಇನಿ ಈ ಸಂಸ್ಥೆ ಕೇವಲ ಒಂಜಿ ಬಡಪತ್ತಡು ಪಾಪದಕಲ್ನ ಆಸ್ತಿ ಅತ್ತಂದೆ ಪ್ರತಿ ಒಂಜಿ ಇರ್ಲಾಗ್ಲ ಒಂಜಿ ಆಧಾರ ಸ್ತಂಭ ಅದು ಅಂತ ನಂಚಿನ ಸಂಸ್ಥೆ ಅದು ಇನಿ ಬುಳೆ ಒಂದು ಭಾರಿ ಖುಷಿತ ವಿಚಾರ ರೈಕುಲು ಏನನ್ನು ಮಸ್ತ್ ಪುಗಾರಿ ಯಾನು ಕೃಷ್ಣ ರೈಕುಲು ಮುಲ್ಲೇರು ಮಸ್ತ್ ಪುಗಾರಿ ರಾತ್ರಿ ಕಾರಣದಾದ ನಿಕಲು ಯಾನತ್ತು ಯಾನ್ ದಾಲ ಮಲ್ದೇಜಿ ಯಾನೊಂಜಿ ರಂಗಭೂಮಿಡು ಒಂಚೂರು ಸೇವೆ ಮಲ್ದೆ ಒಂಚೂರು ಸಿನಿಮಾ ಗಿನಿಮ ಮಲ್ತುಪ್ಪಾಡು ಆಂಡ ರೈಕುಲು ಪನ್ನಾತು ಮಲ್ಲ ಜನ ಯಾನ್ ದಾಲತ್ತು ಯಾನು ಇಂಚಿನ ಮಲ್ತಿತ್ತನಲ್ಲ ಅವು ಐಕ್ ಮೂಲ ನಿಕುಲೆ ನಿಕಲ್ನ ಆಶೀರ್ವಾದ ನಿಕಲು ಈ ನಿಕಲ ಬನ್ಪುಣಿ ಯಾನು ಎಂಕಲ್ನ ನುಪ್ಪದ ನಿಕಲು ಕಾವಿದಾಗ ಆಸ್ತಿಯ ನಿಕಲು ಮರಣಿ ಡಾಕ್ಟರೇಟ್ ಯೂನಿವರ್ಸಿಟಿ ಕೊರ್ನಾಗ ಏನು ಅಂಕಲ್ ಒಂಜಿ ಹಾಸ್ಪಿಟಲ್ ಇತ್ತೀರಿ ಯಾನ್ ಕಾರ್ಗೆ ಅನ್ನೋದು ಹಾಸ್ಪಿಟಲ್ ಉಂತನಾಗ ವಾಚ್ಮ್ಯಾನ್ ಮತ್ತು ಪಂಡೆ ಅಣ್ಣ ಕಾರ್ ಅವು ಡಾಕ್ಟರ್ ನಕ್ಲಿಗೆ ಯಾನ್ ಪಂಡೆ ಯಾನ್ಲ ಡಾಕ್ಟ್ರೇ ಪ್ರಪ್ಪ ಕಾರ್ದಿ ಎರಬುಡಿ ಅಂತನ ಬಂಗ ಆತು ಅಂಚ ಒವ್ವೇ ಸ್ಥಾನ ಅವು ನಿಕ್ಲೆಡ್ದಾದ ಬೈದಿನ ಸ್ಥಾನ ನಿಕಲ್ ಕೊರ್ನ ಅಂಚಿನ ಆಶೀರ್ವಾದದ ಫಲ ಅಂದು ಯಾನು ಯಾಪಲ ಎನ್ನು ನೈ ಅಂಚನೆ ಆಶೀರ್ವಾದ ಈ ಸಂಸ್ಥೆ ನನ್ನಲ ದುಂಬಾಗ ಎಲ್ಲ ಒಂಜಿ ಆಧಾರ ಸ್ತಂಭವಾದ ಪುತ್ತೂರುಡು ಅತ್ತಂದೆ ಮಾತಾ ಕಡೆಟ್ಲ ಈ ಆಶೀರ್ವಾದ ಓಲ್ ಮಾತಾಡುತ್ತೆ ನಮ್ಮ ಸಂಸ್ಥೆ ಪುತ್ತೂರು ಮಾತ್ರ ಅತ್ತು ಆತ ಅತ್ತು ಈ ಸಂಸ್ಥೆ ಪ್ರತಿ ಊರುಡ್ಲ ಆಶೀರ್ವಾದ ಪುಟ್ಟಲೆಕ ನಮ್ಮ ಮಂಗೋಡು ಪುತ್ತೂರದ ಜನಕಲು ನಿಕಲ್ನ ಆಶೀರ್ವಾದ ಇತ್ತಂದಾಂಡ ಖಂಡಿತಲ ಈ ಸಂಸ್ಥೆ ಒಂಜಿ ಅಂತಾರಾಷ್ಟ್ರೀಯ ಮಟ್ಟ ಪೋಪಿನ ಸಂಸ್ಥೆ ಅದು ಬುಳವಡಂದು ಅಂತೇವಡ ನುಟ್ಟನು ದಯಪನ್ನಾಗ ಆರಂಭ ಒವ್ವೇ ಆಶೆದಿ ಒಂದೇ ಒವ್ವೇ ಆಕಾಂಕ್ಷೆದಿ ಒಂದೇ ಒಂಜಿ ಸಂಸ್ಥೆನು ಆರಂಭ ಮಲ್ದೇರು ಎಡ್ಡೆ ಮನಸ್ಸು ಆರಂಭ ಅಂಚಾಯನಿಟ್ಟು ಬಾರಿ ಯಶಸ್ವಿ ಆದ ಈ ಸಂಸ್ಥೆ ದುಂಪು ಒಂದುಂಡು ನನ್ನಲ ಅಕ್ಲನ ಮನಸ್ಸು ಎಡ್ಡೆತ್ತಿನಿಡ್ದವರ
ಎಡ್ಡೆ ಮನಸ್ಸದ ಜನಕ್ಕೂ ಮಾತೆಲ್ಲ ಅಕ್ಲೆಗೆ ಪ್ರೋತ್ಸಾಹ ಮಲ್ತೊಂದುಲೇರು ನನಲ ಮಲ್ಪೇರು ಅವು ಖಂಡಿತ ಈ ಸಂಸ್ಥೆ ರಡ್ಡತ್ತು ಮೂಜತ್ತು ನಾಲ್ಕು ಐನತ್ತು ಪ್ರತಿ ವರ್ಷಲ ಒಂದೊಂಜಿ ಬಾರಿ ಮಲ್ಲ ಸಂಸ್ಥೆ ಅದು ಬುಳೆವಡಂದು ಯಾನು ದೇವಡ ನಟ್ಟೊಂದು ಯಾನು ಜಾಸ್ತಿ ಇದಲ್ಲ ಪಾತೆರೆ ಪೋಜಿನಿ ವಾಲ್ಟರ್ ಜ್ಯುವೆಲ್ಲರಿ ಒಂಜಿ ಮಲ್ಲ ಮನಸ್ಸದ ಒಂಜಿ ಹೃದಯವಂತೆ ಯಾರು ಎತ್ತೋ ಕುಟುಂಬಗೂ ಒಂಜಿ ಆಧಾರ ಸ್ತಂಭ ಅದು ಉಂಟು ನಂಚಿನ ವ್ಯಕ್ತಿ ಯಾರು ಕುಲ್ನಗ ತುನಗವು ಅಂಚ ಪನೆ ಆರು ಕಾಲಿ ಕುಲ್ದಿನಿ ಮಾತ್ರ ಆರು ಲಕದಂತು ನಾವು ಒಂಜಿ ರಾಜ ಯಾರು ಅವು ಈ ಕೈಟು ಕೊರ್ನೇನು ಈ ಕೈ ಗೊತ್ತು ಪೂಜಿ ಅಂಚ ಒಂಜಿ ಸುದ್ದಿ ಮಲ್ಪಂದೆ ಒಂಜಿ ಸಂಸಾರಗೂ ಒಂಜಿ ಪ್ರತಿ ಒರಿಯಾಗ್ಲ ಒಂಜಿ ಸುಖದ ಕೊಡು ಪಾಲ್ದೆತ್ತನ್ನ ವ್ಯಕ್ತಿ ವಾಲ್ಟರ್ ನಂದಳಿಕೆ ಸರಿಯಾಯಿನ ವ್ಯಕ್ತಿನ ನಿಲ್ಲೇ ಇದ್ದಾರೆ ಸರಿಯಾಯಿನ ವ್ಯಕ್ತಿ ಅವು ಅಂಚಿನಾರೆಲ್ಲ ಇದ್ದಾರೆ ಅಂಚನೆ ಪ್ರಸನ್ನ ಶೆಟ್ಟರಾವಡು ಪೂರ ವೇದಿಕೆ ಪುನಃ ಅಣ್ಣೆ ಮಾತೆಲ್ಲ ಒಂಜಿ ನಿಖಲ್ನ ಪ್ರೀತಿದ ಆ ಮನಸ್ಸಿಗೆ ಕೊಟ್ಟಾದ ಬೈದ ಯಾನ್ಲ ಆತು ದೂರೊಡ್ಡು ಬೈದೆ ಈ ಸಂಸ್ಥೆ ಬಾರಿ ಅಡ್ಡೆ ಅವಡು ದೇವರನ ಆಶೀರ್ವಾದ ನಿಖಲೆ ತಿಕ್ಕಡು ಮಾತೆಗಳ ಶುಭಾವಡನ್ನು ಲೆತ್ತಿನ ಒಂದನೇ ಸಲ್ಲಿಸ ಒಂದು ಎನ್ನ ಪಾತ್ರೆ ಮುಗಿಪೆ ನಮಸ್ಕಾರ. ಅನಾವರಣಗೊಂಡಿದೆ. ಇದೀಗ ಬ್ರೋಷರ್ ಬಿಡುಗಡೆಯನ್ನ ಮಾಡಿದ್ದೇವೆ. ಈ ಬ್ರೋಷರ್ ನ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಶ್ರಮ ಏವ ಜಯತೆ ಅಂತ ಒಂದು ಮಾತಿದೆ. ಈ ಒಂದು ಲಕ್ಕಿ ಸ್ಕೀಮ್ ಅಲ್ಲಿ 2 ಆಟೋ ಕೂಡ ಡ್ರಾ ಆಗಿ ಜನಸಾಮಾನ್ಯರ ಕೈಗೆ ಸೇರುವುದಿದೆ. ಆದ್ರಿಂದ ಶ್ರಮದ ಸಂಕೇತವಾಗಿ ಆಟೋವನ್ನ ಕೂಡ ಲಕ್ಕಿ ಸ್ಕೀಮ್ ಒಂದು ಐಟಮ್ ಆಗಿ ಇವತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಬ್ರೋಷರ್ ಇದೀಗ ಲೋಕಾರ್ಪಣೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆ ಬ್ರೋಷರ್ ಅನ್ನ ಮುಟ್ಟಿಸುವಂತ ಎಂಟರ್ಪ್ರೈಸ್ ಸಿಬ್ಬಂದಿಗಳು ಮಾಡುತ್ತಾರೆ. ಪ್ರೇಕ್ಷಕ ಬಂಧುಗಳೇ ಕೈಯಲ್ಲಿ ಹಿಡಿದಿದ್ದಾರೆ. ನಮ್ಮ ಕೆಲಸ ದೊಡ್ಡ ಚಪ್ಪಾಳೆ ಅಧಿಕೃತಗೊಳಿಸಿ ಇದೀಗ ಬ್ರೋಷರ್ ಬಿಡುಗಡೆ ಮಾಧ್ಯಮಕ್ಕೆ ಒಂದು ಬ್ರೋಷರ್ ಅನ್ನ ತೋರಿಸಿ ಅಧಿಕೃತ ಇವರು ಬಿಡುಗಡೆಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಿದ್ದೇವೆ. ಕೃತಜ್ಞತೆಗಳು. ಇಲ್ಲಿ ಕಾರ್ಯಕ್ರಮವನ್ನ ನಮ್ಮ ನಂದಳಿಕೆ ಅವರು ಬಿಡುಗಡೆ ಮಾಡ್ತಾರೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕೂಡ ಹೇಳಿದ್ರು, ವಾಲ್ಟರ್ ನಂದಳಿಕೆ ಅನ್ನುವ ವ್ಯಕ್ತಿ 2001ರಲ್ಲಿ 2024ರಲ್ಲಿ ನಮ್ಮ ಹೃದಯದಲ್ಲಿ ಅಂತ ಹೇಳಿದ್ರೆ ಅವರ ಸಾಧನೆಯ ಜೊತೆಗೆ ಅವರ ಸಮಾಜದ ಕೊಡುಗೆ ಅವರ ಒಳಗೆ ಇರುವಂತಹ ಎಲ್ಲರಿಗೂ ಇಷ್ಟ ಅಂತ ಒಬ್ಬ ವಾಲ್ಟರ್ ನಂದಳಿಕೆ ಸಂಸ್ಥಾಪಕರು ಇವರನ್ನ ಅತ್ಯಂತ ಮಾತಿಗಾಗಿ ಮಾಡಿಕೊಳ್ಳುತ್ತಿದ್ದೇವೆ. ನೀವು ಕಾರ್ಯಕ್ರಮದ ಆರಂಭದಲ್ಲಿ ನನ್ನನ್ನು ಪರಿಚಯಿಸುವಾಗ ಕಿಲಾಡಿ ಅಂತ ಹೇಳಿದ್ರಿ. ಅದು ಆಕ್ಚುಲಿ ಪ್ರೈವೇಟ್ ಚಾಲೆಂಜ್ ಅಂತ. ಅರವಿಂದ್ ಬೋಳಾರ್ ಅವರ ಜೊತೆಗೆ ನಮ್ಮ ಸೀರೀಸ್ ಪ್ರೈವೇಟ್ ಚಾಲೆಂಜ್, ಮತ್ತು ಈಗ ಕಿರಿಕಿರಿ ಜೋಡಿಲು ಅಂತ ಇನ್ನೊಂದು ತುಳು ಕಾಮಿಡಿ ಸೀರೀಸ್ ಬರ್ತಾ ಇದೆ. CK ಪ್ರಶಾಂತ್ ಮತ್ತು ದಿನೇಶ್ 10 ವರ್ಷ ಇದ್ರು, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಒಂದು ಕರೆಕ್ಟ್ ಕಾಪಿ ಕಾರ್ಡ್ ನನ್ನ ಬಗ್ಗೆ ಹೊಗಳಿದ್ರು. ಆದ್ರೆ ಅವರ ಬಾಯಿಯಲ್ಲಿ ಬರುವ ಪ್ರತಿಯೊಂದು ಮಾತಿಗೂ ನಾನು ಧನ್ಯ. ಯಾಕೆಂದ್ರೆ ತುಳುನಾಡು ಹಾಗೂ ಏಕೈಕ ಸರ್ವ ಕಲಾ ದೇವದಾಸ್, ಅದು ಕೇವಲ ಮೌನೆಗೆ ಅವರಲ್ಲಿ ಯಾವುದು ಕಲೆ ಇಲ್ಲ ಅಂತ ಹೇಳಿ ಸಂಗೀತ, ನಾಟಕ ರಚನೆ, ಸಂಗೀತ ರಚನೆ, ಆಕ್ಟಿಂಗ್, ಸಂಘಟನೆ ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್, ಇದೊಂದು ಅಪರೂಪ ಡಾಕ್ಟರೇಟ್ ಪದವಿ, ಅಪರೂಪದ ಗೌರವ. ಆದ್ರೆ ಅವರು ನಮ್ಮೆಲ್ಲರಿಗೂ, ವಿಶೇಷವಾಗಿ ಎಲ್ಲ ಕಲಾವಿದರು ತುಳುನಾಡಿನಲ್ಲಿ ಇದ್ದಾರೆ, ಅವರು ಮಾಸ್ಟ್ರೇ, ಅವರಿಗೆ ಡಾಕ್ಟರ್ ಮಾಸ್ಟ್ರೇ ಅಂತ ಕರೆದ್ರೆ ನೋಡಿದ್ದು. ಒಮ್ಮೆ ಅವರ ಮಿಸೆಸ್ ಸಿಕ್ಕಿದ್ರು, ನಾನು ಡಾಕ್ಟರ್ ಎಂಚ ಉಲ್ಲೇರಿ, ಅವ್ರ ಮಿಸೆಸ್
ಉಂಟು 12 ಗಂಟೆ ಬಣದಿಜ್ಜಿ 2 ಗಂಟೆ ಬಣದಿಜ್ಜಿ ಜನಗಳು ಬೆಲ್ಲ ಆಗ್ತದೆ ಡಾಕ್ಟ್ರೇ ಎನ್ನ ಮಗಳಿಗೆ ಹುಷಾರಿಜ್ಜಿ ಎನ್ನ ಮಗ ಹುಷಾರಿಜ್ಜಿ ಬಣದುಲ್ಲೇರು ಯಾನು ಪಂಡೆ ಆರೆ ಡಾಕ್ಟರ್ ಅರೆ ಮೋನೆ ತೂನಾಗನೆ ಗುಣ ಅಲ್ಲಿನ ಮಸ್ತ್ ಜನ ಸೊ ಇಷ್ಟರವರೆಗೆ ನೀವು ಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಡಾಕ್ಟರ್ ರವಿ ರಾಮಕುಂಜ ಅವರು ನಮ್ಮವರೇ, ಇಲ್ಲಿಯ ಸ್ಥಳೀಯರು ಮತ್ತು ಒಬ್ಬ ಅದ್ಭುತ ಕಲಾವಿದ, ಗಾನ ನಾಯಕ, ಆತ್ಮೀಯ ಗಾನ ನಾಯಕ. ನೀವು ಎಲ್ರಿಗೂ ಆತ್ಮೀಯರು ಮತ್ತು ಅವರು ಆತ್ಮೀಯ ಲಕ್ಷ್ಮಣ ಬೈಲಾಡಿ, ಜಯರಾಜ್ ಶೆಟ್ಟರ್, ಜಗದೀಶ್ ಶೆಟ್ಟರ್ ಊರಿನಿಂದ ನೀವು ಓಕೆ. ಮತ್ತು ಶ್ರೀ ಪ್ರಸನ್ನ ಶೆಟ್ಟಿ ಅವರಿದ್ದಾರೆ. ವೇದಿಕೆಯಲ್ಲಿ ಇರುವವರಿಗೂ ನೆರೆದಿರುವ ಆಶೀರ್ವಾದ ಗಳಿಗೆ ನನ್ನ ಜಾಸ್ತಿ ಮಾತಾಡಲ್ಲ. ಬಹುಶಃ ಸೀಸನ್ 2ಗೆ ಕಾಲಿಡುವಾಗ ಒಂದು ವಿಶೇಷತೆ, ಸೀಸನ್ 1 ಕಂಪ್ಲೀಟ್ ಆದರೆ ಅದಕ್ಕೆ ಕಾರಣ ಜನರ ನಂಬಿಕೆ. ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ವಸ್ತು ಎಂದರೆ ಅದು ನಂಬಿಕೆ. ಆ ನಂಬಿಕೆಯನ್ನ ಆಶೀರ್ವಾದ ಪ್ರಪ್ರಥಮವಾಗಿ ನನ್ನ ಇನ್ನು ಪ್ರತಿ ವರ್ಷ ಹೆಚ್ಚಾಗಿ ಅದೆಷ್ಟೋ ವರ್ಷ ಈ ಸಂಸ್ಥೆ ಬಾಳಲಿ ಮತ್ತು ಜನರಿಗೆ ಇದರಿಂದ ಲಾಭವಾಗಲಿ. ಆಶೀರ್ವಾದ ಏನೆಂದರೆ ಕಾಗದದಲ್ಲಿ ಆಶೀರ್ವಾದವೇ ಉಡುಗೊರೆ, ಆದ್ರೆ ಈ ಸಂಸ್ಥೆ ನಮ್ಮ ಮಕ್ಕಳಿಗೆ ಇವತ್ತು ಉಡುಗೊರೆ ಬ್ಯಾಗ್ ಅನ್ನ ನೀಡಿ, ಮಕ್ಕಳಿಗೆ ಉಡುಗೊರೆ ನೀಡಿ ಅವರಿಗೆ ಕಲೀಲಿಕ್ಕೆ ನಾನು ಈ ಯಶಸ್ಸನ್ನ ಕೋರ್ತಾ ಮಾತನ್ನ ಮುಗಿಸಿದ ಮುಂಚೆ ಪೇರೆಂಟ್ಸ್ ಇದ್ದೀರಾ. ನನ್ನ ಫೇವರೇಟ್ ಸಬ್ಜೆಕ್ಟ್ ಏನಂದ್ರೆ, ನನಗೆ ಕಾಲೇಜಿಗೆ ಶಾಲೆಗೆ PTA ಮೀಟಿಂಗ್ ಕರೀತಾರೆ ಮಂಗಳೂರಲ್ಲಿ. ಆವಾಗ ನನಗೆ ತುಂಬಾ ಖುಷಿ ಆಗುವುದು ಪೇರೆಂಟ್ಸ್ ಹತ್ರ ಮಾತಾಡ್ಲಿಕ್ಕೆ. ಯಾಕೆಂದ್ರೆ ನಾನು ಕೂಡ ಒಬ್ಬ ಪೇರೆಂಟ್ ಆಗಿ 3 ಮಕ್ಕಳ ತಂದೆಯಾಗಿ ನನ್ನ ಮಕ್ಕಳು ಬೆಳೆಯುವ ನೋಡಿ ಎಲ್ಲಿ ಅವರು ತಪ್ಪಿಬಿಟ್ಟಿದ್ದಾರೆ ಮತ್ತು ಅವರ ಹೇಗೆ ಗೊತ್ತಿದ್ದು ನಾವು ಮಾಡಿದ ತಪ್ಪುಗಳೇನು ಅಥವಾ ಬೇರೆ ಪೇರೆಂಟ್ಸ್ ಅವರಿಗೆ ಏನು ಮಾರ್ಗದರ್ಶನ ಅಂತ ತುಂಬಾ ಜಾಗದಲ್ಲಿ ನಾನು ಮಾತಾಡಿದ್ರೆ, ಇವತ್ತು ಈ ಪೇರೆಂಟ್ಸ್ ಎಲ್ರಿಗೂ ಒಂದು ವಿಷಯ ಹೇಳ್ತೇನೆ. ಈ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ನಾನು ಏನ್ ಹೇಳ್ತೇನೆ ಅವರಿಗೆ, ಆದ್ರೆ ಒಂದು ನೆನಪು, ನಿಮ್ಮ ಜೀವನದಲ್ಲಿ ನಿಮ್ಮ ಮಗುವಿಗೆ, ಪ್ರತಿಯೊಬ್ಬ ಮಗುವಿನ ಇರುವ ಆ ಒಂದು ಟ್ಯಾಲೆಂಟ್ ಬೇರೆನೆ ಇರ್ತದೆ. ಎಲ್ಲರೂ ಕಲಿಯುವುದರಲ್ಲಿ ಹುಷಾರಿರುವುದಿಲ್ಲ. ಕೆಲವರು ನೋಡಿ, ಈ ಮಗು ಆಕ್ಟಿಂಗ್ ಅಲ್ಲಿ ತುಂಬಾನೇ ಹುಷಾರು. ನಿಮ್ಮ ಮಕ್ಕಳು ಒಂದು ವೇಳೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದು ಬೇರೆ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ ಅಂತ ನೋಡಿ, ಒಂದು ವೇಳೆ ಸಿಂಗಿಂಗ್ ಇದೆ ಅಥವಾ ಏನಿದ್ರೆ ಅದರಲ್ಲಿ ಅವರಿಗೆ ಆದಷ್ಟು ಪ್ರೋತ್ಸಾಹ ನೀಡಿ. ಯಾವತ್ತೂ ಕೂಡ ನಿಮ್ಮ ಕನಸು ಏನಿದೆ ಅದನ್ನ ಕನಸು ಏನಂತ ಕೇಳಿ, ಮಕ್ಕಳಿಗೆ ಏನಾಗ್ಬೇಕಂತ ಕೇಳಿ. ಯಾಕಂದ್ರೆ ನನ್ನ ಅಥವಾ ನಿಮ್ಮ ಮಕ್ಕಳು ಹುಟ್ಟಿದ ಅದು ನಮ್ಮ ಮಗುವಿಗೆ ಏನಾಗಬೇಕು, ಮಗುವಿಗೆ ಒಬ್ಬ CA ಆಗಲೂಬಹುದು ಅಥವಾ ಮಾರ್ಕೆಟಿಂಗ್. ಅದನ್ನ ನೀವು ತಪ್ಪಿಸಿ ಇಂಜಿನಿಯರ್ ಡಾಕ್ಟರ್ ಮಾಡ್ಲಿಕ್ಕೆ ಹೋದ್ರೆ ಅದು ಹೋಗಬೇಡಿ. ಆಸ್ತಿ ಯಾವಾಗ ನೀವು ಮಕ್ಕಳಿಗೆ ಇಟ್ಕೊಳ್ತೀರಾ ಆವಾಗ ಮಕ್ಕಳು ಒಳ್ಳೆಯದಾಗೋದಿಲ್ಲ. ನೀವು ಮಕ್ಕಳನ್ನು ಈ ಮಾಡಿದ್ರೆ ಕೇವಲ ನಿಮಗೆ, ನಿಮ್ಮ ಒಂದು ಕುಟುಂಬಕ್ಕೆಲ್ಲ, ನಮ್ಮ ಇಡೀ ಸಮಾಜದಿಂದ ನಮಗೆ ಲಾಭವಿದೆ. ಮೂರನೇ ವಿಷಯ, ಕಲಿಯುವ ಕೆಲಸವನ್ನ ಖಂಡಿತ ಮಾಡಬೇಡಿ. ಇವತ್ತು ನಾನು ನನ್ನ ಎಕ್ಸಾಂಪಲ್ ಹೇಳ್ತೇನೆ. BCom ಅಲ್ಲಿ ನಾನು ಪಾಸ್ ಆಗಿದ್ದೇನೆ, ಆದ್ರೆ ಅಲ್ಲಿ ಫೇಲ್ ಆಗಿದೆ. 28 ಮಾರ್ಕ್ಸ್ ತೆಗೆದು ಸಪ್ಲಿಮೆಂಟ್ ಇವತ್ತಿನ ತನಕ ಯಾವ ಕೂಡ
ಇವತ್ತಿನ ತನಕ ಬಿಕಾಮ್ ನನಗೆ ಹೆಲ್ಪ್ ಆಗಲೇ ಡಿಸ್ಕರೇಜ್ ಮಾಡಲ್ಲ. ಆದ್ರೆ ಇಷ್ಟೇ ಹೇಳ್ತೇನೆ, ಮಾರ್ಕ್ಸ್ ಎಲ್ಲರೂ ಸಂಸ್ಥೆಯಿಂದ ಪಾಸ್ ಆಗಿ ಹೋಗುವ ಒಂದು ಸರ್ಟಿಫಿಕೇಟ್ ಬೇಕು. ನಿಮ್ಗೆ ಎಲ್ಲೂ ಯಾಕೆಂದ್ರೆ ಶಾಲೆಯಲ್ಲಿ ಕಾಲೇಜಲ್ಲಿ ಏನಾಗ್ತದೆ ಅಂದ್ರೆ ಮೊದಲು ಪಾಠ ಕಲಿಸ್ತಾರೆ, ನಂತರ ಪರೀಕ್ಷೆ ಬರ್ತದೆ. ಮೊದಲು ಪಾಠ ಕಲಿಸ್ತಾರೆ, ನಂತರ ಪರೀಕ್ಷೆ ಬರ್ತದೆ. ಆದ್ರೆ ಜೀವನದಲ್ಲಿ ಪರೀಕ್ಷೆ ಬರ್ತದೆ ಮತ್ತು ಅದರಿಂದ ಪಾಠ ಕಲಿಬೇಕಾಗ್ತದೆ. ನಾವು ಮೊದಲು ಪರೀಕ್ಷೆ ಬರ್ತದೆ. ಬೇಕಾದ್ರೆ ಇಲ್ಲಿ ಕೇಳಿ, ದೇವದಾಸ್ ಅವರ ಜೀವನದಲ್ಲಿ ಎಷ್ಟು ಪರೀಕ್ಷೆ ಬಂದಿದೆ ಕೇಳಿ. ಅವರು ತಮ್ಮ ಪ್ರಯಾಣವನ್ನು ಒಂದು ಸೈಕಲ್ ನಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಗಾಡಿಯಲ್ಲಿ ಹೋಗ್ತಾರೆ. ಒಬ್ಬ ಡಾಕ್ಟರೇಟ್ ಸಿಕ್ಕಿದ ಜೀವನದ ಹಿಂದೆ ಎಷ್ಟೊಂದು ಶ್ರಮ ಇದೆ. ಅವರಿಗೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಡೀ ಕರ್ನಾಟಕ ಅವರನ್ನ ಭಾರಿ ಹೆಮ್ಮೆಯಿಂದ ನೋಡ್ತಾ ಇದೆ ಇವತ್ತು. ಅದ್ಭುತವಾದ ಒಬ್ಬ ಸಾಧಕಿಯಾಗಿ ಬಂದಾಗ ನಿಮ್ಮ ಗೌರವ ಮತ್ತು ಇಡೀ ನಮ್ಮ ತುಳುನಾಡಿಗೆ ಬರುವ ಆ ಒಂದು ಹೆಮ್ಮೆಯ ಬಗ್ಗೆ ನೀವು ಯೋಚಿಸಿ. ಅಷ್ಟೇ, ಮಕ್ಕಳನ್ನ ಆದಷ್ಟು ಪ್ರೀತಿಸಿ. ನಿಮ್ಗೆ ಎಲ್ಲರೂ ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ ಅಂತ ನಾನು ಹೇಳ್ತೇನೆ. ಮೊಬೈಲ್ ಅಲ್ಲಿ ಏನ್ ಮಾಡ್ತಾರಂತ ನೋಡಿ. ಮೊಬೈಲ್ ಕೊಡಿ. ಮೊಬೈಲ್ ಕೊಡದಿದ್ರೆ ನಾಳೆ ಅವರು ಇಲ್ಲಿ ಅನಕ್ಷರಸ್ಥರಾಗ್ತಾರೆ. ಆದ್ರೆ ಪ್ರತಿಯೊಬ್ಬ ಮೊಬೈಲ್ ಅಲ್ಲಿ ಅವರು ಸ್ವಲ್ಪ ಗೇಮ್ ಮಾಡಿದ್ರೆ, ಸ್ವಲ್ಪ ಫುಟ್ಬಾಲ್ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವರು ತುಂಬಾ ಖುಷಿಯಾಗ್ತಾರೆ. ಮತ್ತೊಮ್ಮೆ ಅಭಿನಂದನೆಯನ್ನ ನೀಡ್ತಾ ಇದ್ದೇನೆ. ಪ್ರತಿ ವರ್ಷ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಪ್ರೋತ್ಸಾಹಿಸಿ, ನಮ್ಮ ಪೋಷಕರಿಗೆ ಪ್ರೋತ್ಸಾಹಿಸಿ, ಅದರ ಜೊತೆಗೆ ತಾವು ಕೂಡ ಬೆಳೆದು ಈ ಪುತ್ತೂರಿನ ಪ್ರಗತಿ ಕೂಡ ಪಾತ್ರ ಇರಲಿ. ಈ ಅವಕಾಶಕ್ಕಾಗಿ ಧನ್ಯವಾದ. ನಾಳೆ ನಾಡಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಎಲ್ರಿಗೂ ಜಾತಿ ಮತ ಭೇದವೆಲ್ಲ ಮಾಡಿದ್ದೀರಾ. ಎಲ್ರಿಗೂ ಶ್ರೀಕೃಷ್ಣಾಷ್ಟಮಿಯ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಕೋರುತ್ತಾ ನಿಮ್ಮ ಆಶೀರ್ವಾದ ನಮ್ಮೊಡನೆ ಇರಲಿ ಅಂತ ಹೇಳಿ ಮುಗಿಸ್ತೇನೆ. ಜೈ ಕೃತಜ್ಞತೆಗಳು. ಈಗ ಡಾಕ್ಟರ್ ದೇವದಾಸ್ ಕಾಪಿಕಾಡನ್ನ ಮಾಸ್ಟರ್ ಪಾತ್ರಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಸೋತು ಗೆದ್ದವರ ಬದುಕು ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇನೆ. ಆಶೀರ್ವಾದ ಏನು ಅಂತ ಗೊತ್ತಿಲ್ಲದವರಿಗೆ ಆಶೀರ್ವಾದ ಏನು ಎಂಬುದನ್ನ ನಿಮ್ಮ ಕೈಯಲ್ಲಿ ತೋರಿಸುತ್ತಿದೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಮತ್ತೊಬ್ಬ ಮುಖ್ಯ ಅತಿಥಿ ಜೂನಿಯರ್ ಅರವಿಂದ ಬೋಳಾರ್ ಉಪಸ್ಥಿತ ಇದ್ದಾರೆ. ಡಾಕ್ಟರ್ ದೇವದಾಸ್ ಹೇಳಿದಂತೆ ನಗುವೆ ಮಾತನಾಡುತ್ತೆ, ಮುಖವೇ ಮಾತನಾಡುತ್ತೆ ಅಂತಹ ಇವರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮಸ್ಕಾರ. ಆಶೀರ್ವಾದ್ ಈ ಸಂಸ್ಥೆದ ಒಂದು ಬ್ಯಾಚ್ ಮುಗಿದ 2ನೇ ಬ್ಯಾಚ್ ಸುತ್ತಲ್ಪ ಗುರುಕುಲ ವೇದಿಕೆ ಮಾತ್ರ ಸೇರಿಲ್ಲ. ಅಂಬಾಸಿಡರ್ ಅದು ಮಾಡ್ತಾರೆ ಸರಿ. ಅಂಬಾಸಿಡರ್ ಜೊತೆ ಡಿಸೈನ್ ಭೂಗಾರ್ತಿ ಬಂದು ಮಾಡ್ತಾರೆ. ಮಸ್ತ್ ಖುಷಿ ಆಯ್ತು. ಆಶೀರ್ವಾದ್ ಎಂಟರ್ಪ್ರೈಸಸ್ ಕುಡ್ಲ ಉಡುಪಿ ಕುಂದಾಪುರ ಮಾಡ್ತದೆ. ಇಡೀ ಊರನ್ನು ಆಶೀರ್ವಾದದ ಪುನರ್ ಪ್ರಚಾರ ಮಾಡಬೇಕು.
ಕೇಳುವುದಿಲ್ಲ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿ ಎಂಟರ್ಪ್ರೈಸಸ್ಸಿನ ಸೀಸನ್ 2 ಬ್ರೋಷರ್ ನಿಮ್ಮ ಕೈಯಲ್ಲಿದೆ. ಆಶೀರ್ವಾದ ಸೇವೆ ಅನ್ನುವುದಕ್ಕೆ ಒಂದು ಪಾರದರ್ಶಕತೆಯ ಒಂದು ಆಪ್ ಅನ್ನ ಸೃಷ್ಟಿಸುವಂತ ಕಾರ್ಯವನ್ನ ಎಂಟರ್ಪ್ರೈಸಸ್ ಮಾಡಿದೆ. ಈಗ ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ರವಿ ರಾಮಕೃಷ್ಣ ಇವರು ಈ ಆಪ್ ಅನ್ನ ಬಿಡುಗಡೆ ಮಾಡಬೇಕು. ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆಯಾಗಬೇಕು. ನಿಮ್ಮ ಚಪ್ಪಾಳೆ ಮುದ್ರೆಯನ್ನು ಅಂತ ಹೇಳುತ್ತಾ ಪಾಲುದಾರರ ಸಹಕಾರದೊಂದಿಗೆ ಇದೀಗ ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಆಪ್ ಬಿಡುಗಡೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆ ಆಶೀರ್ವಾದಕ್ಕೆ. ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲಿ ಏನು ಕಾಣಿಸ್ತಾ ಇದೆ QR ಕೋಡ್, ಅವೇನು ಈಗ ಲಾಂಚ್ ಮಾಡ್ತಾರೆ. ಸೊ ಇದೀಗ ಎಷ್ಟೊಂದು QR ಕೋಡ್. ಸೊ ಇದು ಹೇಗೆ ಈ ಆ್ಯಪ್ ವರ್ಕ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಾನು ವಿವರಿಸ್ತೀನಿ. ಸರ್, ಲಾಂಚ್ ಮಾಡಿ. ನೋಡಿ, ಈ QR ಕೋಡ್ ಏನಿದೆ ಇದನ್ನ ನೀವು ಕೆಲವೊಂದು 2024 ಮಾಡೆಲ್ ಅಲ್ಲಿ ಏನು ಕ್ಯಾಮರಾಗಳು ಇದೆ, ಸೊ ಅದರಲ್ಲಿ ಈ ಒಂದು ಲಿಂಕ್ ಆಗುತ್ತೆ. ಅಂದ್ರೆ ಈ QR ಕೋಡ್ ಓಪನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಆಶೀರ್ವಾದ ಪ್ಲೇ ಸ್ಟೋರ್ ಅಲ್ಲಿ ಈಗ ಒಂದು ಸಾಫ್ಟ್ವೇರ್ ಇದೆ, ಆಶೀರ್ವಾದ 2.0 ಅಂತ. ಓಕೆ, ಸೊ ಈ ಆಪ್ ಹೇಗೆ ಕಾರ್ಯನಿರ್ವಹಿಸ್ತದೆ? ಮೊದಲಾಗಿ ನೀವು ಕಟ್ಟಿರುವಂತಹ ಒಂದೊಂದು ರೂಪಾಯಿ ಕೂಡ ಭದ್ರತೆಯಲ್ಲಿರುತ್ತೆ. ಯಾವುದೇ ಒಂದು ವಿಷಯಕ್ಕೆ ಆಗಲಿ ಫಸ್ಟಿಗೆ ಬೇಕಾಗಿರೋದು ಸೊ ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಆಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ತೀರಿ ಪ್ಲೇ ಸ್ಟೋರ್ ಅಲ್ಲಿ, ನೀವು ಕಟ್ಟಿರೋ ಭದ್ರ, ಏನೂ ತೊಂದರೆ ಇಲ್ಲ, ಎಲ್ಲೂ ಕೂಡ ಹೋಗಲ್ಲ, ಸೇಫ್ ಆಗಿರುತ್ತೆ. ಒಂದನೇದು. ಇನ್ನು ಎರಡನೇದು, ಕಟ್ಟಿದ ನೀವು ಕಟ್ಟಿದಂತಹ ಹಣ ಏನಿದೆ ಅದರ ಬಿಲ್ಲಿಂಗ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಬರುತ್ತೆ. ಎರಡನೇದಾಗಿರುತ್ತೆ. ಇನ್ನು ಮೂರನೇದು, ಈ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿರೋದು ಸಾಫ್ಟ್ವೇರ್ ಅಂತ ಪುತ್ತೂರು ಮತ್ತು ಬ್ಯಾಂಗ್ಳೂರಲ್ಲಿ ಇವರ ಒಂದು ಸಂಸ್ಥೆಗಳಿದೆ. ಸೊ ಅವರು ರೆಡಿ ಮಾಡಿದ್ದಾರೆ ಇದನ್ನ. ಇನ್ನು ನಾಲ್ಕನೇದಾಗಿ, ಇನ್ನು ಮುಂದಿನ ದಿನಗಳಲ್ಲಿ ಇದು iOS ಅಂದ್ರೆ ಆಪ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯವಿದೆ. 7 ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದೇ ಬರುತ್ತೆ. ಸೊ ಅಷ್ಟೊಂದು ಅಪ್ಗ್ರೇಡ್ ಆಗಿ ಮಾಡ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ತನಕ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಅಗತ್ಯ ಇದೆ. ಥ್ಯಾಂಕ್ ಯು ಸೋ ಮಚ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು
ಬ್ಯಾಗ್ ಅನ್ನ ಪ್ರಥಮವಾಗಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಒಂದು ಶಾಲೆಗೆ ವಿತರಣೆಯನ್ನ ಮಾಡುತ್ತಾರೆ. ಒಂದು ಫೋಟೋ ಸೆಷನ್ ಆಗುತ್ತೆ. ಒಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಮೂಲ ಸ್ಥಾನಕ್ಕೆ ಹೋಗಬೇಕು. ಬ್ಯಾಗ್ ತಗೊಂಡು ಸೀದಾ ಹೋಗ್ಲಿಕ್ಕಿಲ್ಲ, ಮೂಲ ಸ್ಥಾನಕ್ಕೆ ಹೋಗಬೇಕು. ಬ್ಯಾಗ್ ತಗೊಂಡು ಸೀದಾ ಹೋಗ್ಲಿಕ್ಕಿಲ್ಲ. ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ ಅವರು ಲಘು ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಸೊ ದಯವಿಟ್ಟು ಅದನ್ನ ಸ್ವೀಕರಿಸಿ ಧನ್ಯವಾದ ಆದ ನಂತರ ನೀವು ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ ಸಿಬ್ಬಂದಿಗಳು ಬ್ಯಾಗ್ ವಿತರಣೆಗೆ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾ, ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಪ್ರಥಮವಾಗಿ ಬ್ಯಾಗ್ ಅನ್ನ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಮೊದಲಾಗಿ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ನಡೆಯುತ್ತೆ. ಶಿಕ್ಷಕ ಬಂಧುಗಳೇ, ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, 13 ಶಾಲೆಗಳಲ್ಲಿ 11 ಶಾಲೆಯನ್ನ ಸರ್ಕಾರಿ ಶಾಲೆಯನ್ನೇ ನಮ್ಮ ಆಶೀರ್ವಾದ ಸೆಲೆಕ್ಟ್ ಮಾಡಿದೆ. 2 ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅರ್ಹ ಮಕ್ಕಳಿಗೆ ಇದು ಸಿಗಬೇಕು, ಆ ಮಗುವಿಗೆ ಪ್ರಯೋಜನ ಆಗಬೇಕು ಅಂತ ಪ್ರೀತಿಯಿಂದ ನಮ್ಮ ಆಶೀರ್ವಾದ ಈ ಬ್ಯಾಗ್ ಅನ್ನ ಕೊಡ್ತಾ ಇದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಉಳಿಸ್ತೇವೆ ಅಂತ ಹೇಳ್ತಾ, ಇದೀಗ ಬ್ಯಾಗ್ ವಿತರಣೆ. ಮೊದಲಾಗಿ ವೇದಿಕೆಗೆ ಸ್ವಾಗತ. ಮಕ್ಕಳ ಒಂದು ಒಪ್ಪಂದ, ಕಾಪಿಕಾಡ್ ಅವರಿಂದ ಬ್ಯಾಗ್ ಅನ್ನ ಪಡ್ಕೊಳ್ತೀರಿ, ನೇರವಾಗಿ ಆ ಕಾರ್ನರ್ ಅಲ್ಲಿ ನಿಲ್ತೀರಿ. ಸೆಕೆಂಡ್ ಬಂದವರು ಹಾಗೆ ಹೋಗಿ ನಿಂತು ಎಂಡಿಗೆ ಆಗುವಾಗ ದೊಡ್ಡ ಲೈನ್ ಆಗುತ್ತೆ. ನಿಮ್ಮ ಸಹಕಾರವನ್ನ ಕೋರ್ತೇವೆ. ಆಶೀರ್ವಾದದ ಸಿಬ್ಬಂದಿಗಳು ಸಹಕಾರವನ್ನ ನೀಡ್ತಾರೆ ಅಂತ ಹೇಳ್ತಾ, ಮೊದಲನೇ ವಿದ್ಯಾರ್ಥಿ ಬ್ಯಾಗ್ ವಿತರಣೆಗಾಗಿ ನಿಮ್ಮ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಫಾತಿಮತ್ ರಿಶ್ಮಿಹಾ ಲಿಟಲ್ ಫ್ಲವರ್. ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಫಾತಿಮತ್ ರಿಶಾನ ವೇದಿಕೆಗೆ ಬರಬೇಕು, ಬ್ಯಾಗ್ ಅನ್ನ ಪಡೆದುಕೊಳ್ಳಬೇಕು. ದಯವಿಟ್ಟು ಆದಷ್ಟು ಬೇಗ ತುರ್ತಾಗಿ ಲಿಟಲ್ ಫ್ಲವರ್ ಶಾಲೆಯಿಂದ ಬಂದಿರುವ ಎಲ್ಲ ಮಕ್ಕಳು ಇಲ್ಲಿ ಲೈನ್ ಅಪ್ ಆಗಿ ಕಾರ್ನರ್ ಅಲ್ಲಿ ಕರೆದಾಗ ಬೇಗ ಬರಬೇಕು. ಮೊದಲಿಗೆ ಫಾತಿಮತ್ ರಿಶಾನ ಇವರಿಗೆ ಬ್ಯಾಗ್ ಅನ್ನ ವಿತರಿಸುತ್ತಿದ್ದೇವೆ. ಜೀವನ್ ಪ್ರೀತ, ಅನ್ವಿ ಡಿಸೋಜಾ, ಬ್ರಿಯಾ, ಮನ್ಹಾ ಮರಿಯಂ, ಫಾತಿಮತ್ ಆಫ್ರಾ, ಶೆಲ್ಡನ್ ಫರ್ನಾಂಡಿಸ್, ಯಶಿಲ್ ಕೃಷ್ಣ, ಗಾನವಿ ಪ್ರಭು, ಲತೇಶ್ ಬಿ, ಮೊಹಮ್ಮದ್ ತೌಫೀಕ್, ಮುಸ್ತಾಕ್, ಹರ್ಷಿತಾ ವೆಂಕಟೇಶ್, ಕುಶಿತ್ ಆರ್ ಕುಲಾಲ್, ಚಿರುಷ್ ಬುಲಿಂಜರ್. ಇಷ್ಟು ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಬ್ಯಾಗ್ ಅನ್ನ ಪಡೆದುಕೊಂಡು ಮುಂದೆ ಲೈನ್ ಅಪ್ ಆಗಬೇಕು. ಉದ್ದದವರು ಸ್ವಲ್ಪ ಸೈಡಿಗೆ ಹೋಗಿ, ಗಿಡ್ಡದ ಮಕ್ಕಳು ಮಧ್ಯದಲ್ಲಿ ನಿಲ್ಲಿ. ಮುಂದಕ್ಕೆ ಉಪ್ಪಳಿಗೆ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಲೈನ್ ಅಪ್ ಆಗಬೇಕು. ಉಪ್ಪಳಿಗೆಯಿಂದ ಬಂದ ವಿದ್ಯಾರ್ಥಿಗಳು ಸೊ ದಯವಿಟ್ಟು ಎಡಭಾಗದಲ್ಲಿ ಲೈನ್ ಅಪ್ ಆಗಿ ಒಂದೇ ಲೈನ್ ಅಲ್ಲಿ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಸೊ ಎಲ್ಲ ಮಕ್ಕಳು ಈ ಕಡೆ ಕೂಡ ಬನ್ನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಕೂಡ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಮುಂದಕ್ಕೆ ಬಂದು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದು ಲಿಟಲ್ ಫ್ಲವರ್ ಶಾಲೆಗೆ ಸಂಬಂಧಪಟ್ಟ 15 ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ. ಒಂದು ದೊಡ್ಡ ಚಪ್ಪಾಳೆ ಎಲ್ಲ ಮಕ್ಕಳಿಗೆ ಮತ್ತು ನಮ್ಮ ಆಶೀರ್ವಾದಕ್ಕೆ. ವಿದ್ಯಾರ್ಥಿಗಳು ಅಲ್ಲಿಂದ ಲೆಫ್ಟ್ ಅನ್ನು ತಗೊಂಡು ಸೀದಾ ಕೆಳಭಾಗಕ್ಕೆ ಹೋಗ್ಬೇಕು. ಕೃತಜ್ಞತೆಗಳು. ಅತಿಥಿಗಳು ನೇರವಾಗಿ ಮಕ್ಕಳು ಲಘು ಉಪಹಾರವನ್ನ ಸ್ವೀಕರಿಸಬಹುದು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಕ್ಕೆ ವಾಲ್ಟರ್ ನಂದಳಿಕೆ ಸಂಸ್ಥಾಪಕರು ದೈಜಿಬಳ್ ಇವರು ಬ್ಯಾಗ್ ಅನ್ನ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳಿಗೆ ಇಲ್ಲಿನ ಅಫ್ಜಲ್ ಫಾತಿಮಾ, ಸುಪ್ರೀತಾ, ವೈಭವ್, ಹಬಿಯಾಸ್, ಮನ್ವೀತ್, ಅಮೂಲ್ಯ, ಸಮಸ್, ಫಾತಿಮತ್, ಫಿದಾ, ಅನ್ವಿತಾ ಮತ್ತು ದಿಶಾ. ಹಿಂದೆ ಮುಂದಾದ್ರೆ ತೊಂದರೆ ಇಲ್ಲ, ಮಕ್ಕಳು ಲೈನ್ ನಲ್ಲಿ ಬಂದು ಮುಂದಕ್ಕೆ ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಇವತ್ತು ಸುದ್ದಿಯಲ್ಲಿ ಮತ್ತೆ ಇನ್ನಿತರ ಚಾನೆಲ್ಗಳಲ್ಲಿ ಲೈವ್ ಅನ್ನ ನೋಡ್ತಾ ಇದ್ದೇವೆ. ಮನೆಯಲ್ಲಿ ಹೋಗಿ ಯಾವ ಚಾನೆಲ್ ಇದೆ ಅಂತ ಅಂತಿಮವಾಗಿ ಅನೌನ್ಸ್ ಅನ್ನ ಮಾಡ್ತೇವೆ. ಇದನ್ನ ನೋಡುವ ಮತ್ತು ಈ ಫೋಟೋವನ್ನ ಪಡೆದುಕೊಳ್ಳುವ ಅವಕಾಶ ವಾಲ್ಟರ್ ನಂದಳಿಕೆ ಅವರಿಂದ ಈ ಬ್ಯಾಗ್ ಅನ್ನ ಪಡೆದುಕೊಂಡಿದ್ದೆ ಅನ್ನುವ ಖುಷಿ ಕೂಡ ನಿಮ್ಮದಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ, ಎತ್ತರದ ಮಕ್ಕಳು ಸೈಡ್ಗೆ ನಿಲ್ಲಿ, ಗಿಡ್ಡದ ಮಕ್ಕಳು ಮಧ್ಯಕ್ಕೆ ನಿಲ್ಲಿ. ಬನ್ನಿ. ಉಪ್ಪಳಿಗೆ ಶಾಲೆಗೆ ಬೇರೆ ಮಕ್ಕಳಿದ್ದೀರಾ? ಇದ್ರೆ ಬನ್ನಿ. ಮುಂದಕ್ಕೆ ಪುಣಚ ಶಾಲೆಗೆ ಮಕ್ಕಳು ಲೈನ್ ಅಪ್ ಆಗಬೇಕು. ಮಕ್ಕಳು ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಮಕ್ಕಳು ಈ ಕಡೆ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ, ಮುಂದೆ ಬ್ಯಾಗ್ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ಒಂದು ಫೋಟೋಗ್ರಫಿ. ಎಸ್, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮಕ್ಕಳು ಲಟ್ ಅಂತ ತಗೊಂಡು ಆಚೆ ಹೋಗ್ಬೇಕು. ಒಂದು ಚಪ್ಪಾಳೆ ಆಶೀರ್ವಾದಕ್ಕೆ. ಎಸ್, ಎಲ್ಲ ಅತಿಥಿ ಬಂಧುಗಳು, ಸಾರ್ವಜನಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಜಿಯಾ ಈ ಬಹುಮಾನವನ್ನ ಈ ಬ್ಯಾಗ್ ಅನ್ನ ರವಿ ರಾಮಕುಂಜ ಅವರು ವಿತರಿಸಬೇಕು. ತುಳುನಾಡ ರಂಗಬಳ್ಳಿ ರವಿ ರಾಮಕುಂಜ. ಜಿಯಾ, ಮಿಸ್ಬಾ ಫರ್ಹಾನ, ಅರ್ಪಿತಾ, ತೇಜಾನಿ, ಸಿಯಾನ್, ಚಿನ್ಮಯ್, ಮನಾ, ನಿಹಾರಿಕಾ, ದಿಯಾ. ಸಾರ್ವಜನಿಕ ಶಾಲೆಯಿಂದ ಬಂದ ಎಲ್ಲ ಮಕ್ಕಳು ಬನ್ನಿ. ಸಾರ್ವಜನಿಕ ಶಾಲೆಯಿಂದ 10 ವಿದ್ಯಾರ್ಥಿಗಳು ವೇದಿಕೆಗೆ ಬನ್ನಿ. ಜಿಯಾ, ಮಿಸ್ಬಾ ಫರ್ಹಾನ, ಅರ್ಪಿತಾ, ತೇಜಾನಿ, ಸಿಯಾನ್, ಚಿನ್ಮಯ್, ಮನಾ, ನಿಹಾರಿಕಾ, ದಿಯಾಂಶ್, ಅಲಿಫಾ, ಆಯೇಷಾ. ಇಷ್ಟು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಅನ್ನ ವಿತರಿಸುತ್ತಿದ್ದೇವೆ. ಮುಂದಕ್ಕೆ ಪುಣಚ ಶಾಲೆಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು. ಪುಣಚ ನೆಕ್ಸ್ಟ್ ಅಲ್ಲಿ. ಎಸ್, ರೆಡಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳು ಮತ್ತೆ ನಿಮ್ಮ ಸ್ವಸ್ಥಾನಕ್ಕೆ ತೆರಬೇಕು. ಲಘು ಭಾರವನ್ನ ಸ್ವೀಕರಿಸಬೇಕು. ಪುಣಚ ಶಾಲೆಯಿಂದ ಎಂಡಿ ಅಮ್ರಾನ್, ಲಾವಣ್ಯ, ಕಾವ್ಯಶ್ರೀ ಪಿ, ರಿಜಾ ಮರಿಯಂ, ಸಿಮಕ್, ಫಾತಿಮತ್ ನೂರಾ, ರಿಹಾನ್, ರಿಜಾ ಫಾತಿಮತ್, ಉಮರ್ ನಜೀಮ್, ಪ್ರಣಮ್ಯ. ಮುಂದಿನ ಹಂತದ ಬ್ಯಾಗ್ ಅನ್ನ ಆತ್ಮೀಯ ಗಾನಾ ನಾಯಕ್ ಅವರು ವಿತರಿಸಬೇಕು ಅನ್ನುವ ಕೋರಿಕೆ. ಇದೀಗ ಪುಣಚ ಶಾಲೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ರವಿ ರಾಮಕುಂಜ ಇವರಿಂದ. ಮುಂದಕ್ಕೆ ಆತ್ಮೀಯ ಗಾನಾ ನಾಯಕ್ ಯೂಟ್ಯೂಬರ್ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಹಾರಾಡಿ ಶಾಲೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ವಿನೀಶ್ ಎಂಎ, ಪವನ, ತ್ರಿಷಿಕಾ, ಪ್ರಜ್ಞಾ, ಶ್ರಾವ್ಯ, ಸ್ಕಂದ, ಮಹಮ್ಮದ್ ಬಾಹಾ, ತನ್ವಿಶ್ ಎಚ್ ಗೌಡ, ಫಾತಿಮತ್ ಜಾಹಿದಾ, ಸಾನ್ವಿ ಕೆ. ಬಂದಿರುವ ಎಲ್ಲ ವಿದ್ಯಾರ್ಥಿಗಳು 10 ವಿದ್ಯಾರ್ಥಿನಿಯರು ವೇದಿಕೆಗೆ ಆಗಮಿಸುವಂತೆ ಕೋರಿಕೆ.
ಹಾರಾಡಿ ಶಾಲೆಗೆ. ಎಸ್, ಹಾರಾಡಿ. ವಿತರಣೆ. ಪ್ರೇಕ್ಷಕರೇ, ಒಂದು ಚಪ್ಪಾಳೆ ಮಕ್ಕಳಿಗೆ ಮತ್ತು ನಮ್ಮ ಆಶೀರ್ವಾದಕ್ಕೆ. ಎಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಜಯ ನಗರ ಇಲ್ಲಿನ 21 ವಿದ್ಯಾರ್ಥಿಗಳು. ರಾಜಿ, ನಿಹಾಲ್, ಎಲ್ಲ ಮಕ್ಕಳು ಲೈನ್ ನಲ್ಲಿ ಬನ್ನಿ. ರಾಜಿ, ನಿಹಾಲ್, ಭರತ್, ಹಿತಾಶ್ರೀ, ಸುಹಾಲ್, ರುಷಾನ್, ಧ್ರುವಿ, ವಂದನಾ, निदा, फातिमा, फरजाना, अल्फा, आइफा, पृथ्वी, समीक्षा, ऋत्विक, कबुसलिया, मनबिता, अर्पिता, अदित, मोनिशा, संतोष. ಸೊ 21 ವಿದ್ಯಾರ್ಥಿನಿಯರು ಆ ಶಾಲೆಯಲ್ಲಿ 21 ಮಕ್ಕಳು ಮಾತ್ರ ಇದ್ದಾರೆ. ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಎಲ್ಲ ಮಕ್ಕಳಿಗೆ ವಿತರಿಸುವ ಕಾರ್ಯ ಜಯರಾಜ್ ಶೆಟ್ಟರ್ ಉದ್ಯಮಿಗಳು, ಹುಬ್ಬಳ್ಳಿ ಟ್ರೇಡರ್ಸ್ ಇವರು ವಿತರಿಸಬೇಕು ಎನ್ನುವ ಕೋರಿಕೆ. ಸಂಜಯ ನಗರ ಶಾಲೆಯಿಂದ ಬಂದಿರುವ ಎಲ್ಲ ಮಕ್ಕಳು 21 ಮಕ್ಕಳಿದ್ದೀರಿ. 21 ಮಕ್ಕಳು ಕೂಡ ಇದೀಗ ನಮ್ಮ ಜೊತೆ ಉಪಸ್ಥಿತಿಗಿದ್ದಾರೆ. ಸಂಜಯ ನಗರ ಶಾಲೆಯಲ್ಲಿ ನಾವು 10 ಮಕ್ಕಳನ್ನ ಆಯ್ಕೆ ಮಾಡಿಲ್ಲ. ನಮ್ಮ ಆಶೀರ್ವಾದ ಅಲ್ಲಿ 10 ಮಕ್ಕಳಿಗೆ ಕೊಟ್ಟು 11 ಮಕ್ಕಳಿಗೆ ಬೇಸರ ಆಗಬಾರದು ಅಂತ ಆ ಶಾಲೆಯ ಎಲ್ಲ 21 ಮಕ್ಕಳಿಗೂ ಕೂಡ ಇವತ್ತು ಬ್ಯಾಗ್ ವಿತರಣೆಯನ್ನ ಮಾಡುತ್ತಾ ಇದ್ದಾರೆ. ಎಲ್ಲ ಪ್ರೇಕ್ಷಕರೇ, ಒಂದು ಚಪ್ಪಾಳೆ ಈ ಪುಟಾಣಿ ಮಕ್ಕಳಿಗೆ ಮತ್ತು ಆಶೀರ್ವಾದಕ್ಕೆ. ಮಕ್ಕಳು ಬ್ಯಾಗ್ ಹಾಕಿದವರು ಲೈನ್ ಮಾಡಿ. ಸುಮಂದಕ್ಕೆ ಮುಖ್ಯ ಶಾಲೆಯ ವಿದ್ಯಾರ್ಥಿನಿಯರು ತಯಾರಾಗಿ. ಮುಖ್ಯ ಶಾಲೆಯ ವಿದ್ಯಾರ್ಥಿನಿಯರು ಮುಖ್ಯ ಶಾಲೆಗೆ ಸಂಬಂಧಪಟ್ಟ ಹಾಗೆ ಎಂಡಿ ನಫೀರ್, ಪ್ರತೀಕ್ಷಾ, ಯಶಸ್ವಿ ಪಿ, ರಶ್ಮಿ, ಹಿಮಾಂಶ್, ಎಂಡಿ सबीर अली, निदा फातिमा, ಭವಿಷ್, ಧನ್ವಿತ್ ಡಿಎಸ್, ಫಾತಿಮಾ ರಿಜಲ್. ಅಲ್ಲೇ ಲೈನ್ ಮಾಡಿ ಬರಬೇಕು. ಎಸ್, ಮಕ್ಕಳು ಆ ಕಡೆಯಿಂದ ಇಳಿದು ಹೋಗಬೇಕು. ಮುಖ್ಯ ಶಾಲೆಯಿಂದ ಮಕ್ಕಳು ಬರ್ತಾರೆ. ಪುಟ್ಟ ಮಕ್ಕಳಿದ್ದಾರೆ, ಅವರಿಗೆ ಬೇಬಿ ಆತ್ಮಿ ಬ್ಯಾಗ್ ವಿತರಿಸಬೇಕು. ಅಮ್ಮ ಸಹಕರಿಸಬೇಕು. ಬೇಬಿ ಆತ್ಮ ಮುಖ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅನುಮತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಇಲ್ಲಿನ ಪುಟಾಣಿ ಮಕ್ಕಳಿಗೆ ಬೇಬಿ ಆತ್ಮಿ ಬ್ಯಾಗ್ ಅನ್ನು ವಿತರಿಸುತ್ತಿದ್ದಾರೆ. ಎಂಡಿ ನಫೀಲ್, ಪ್ರತೀಕ್ಷಾ, ಯಶಸ್ವಿ ಪಿ, ರಶ್ಮಿ, ಹಿಮಾಂಶ್, ಎಂ सबीर, ನಿಬಾ ಫಾತಿಮಾ, ಭವಿಷ್, ಧನ್ವಿತ್ ಡಿಎಸ್, ಫಾತಿಮಾ ರಿಜಲ್. ಮುಂದಕ್ಕೆ ಆರ್ಯಾಯು ಶಾಲೆಯ ಮಕ್ಕಳು ತಯಾರಿಯನ್ನ ಮಾಡಿಕೊಳ್ಬೇಕು. ಆರ್ಯಾಯು ಶಾಲೆಯ ಮಕ್ಕಳು ಭಾಗವಹಿಸಿದ ಮಕ್ಕಳು ಆ ಕಡೆ ಹೋಗಿ ಲೈನ್ ಅಪ್ ಆಗಬೇಕು. ಆರ್ಯಾಯು ಶಾಲೆ ಮಕ್ಕಳು ರೆಡಿ ಇರಿ. ಎಡಭಾಗದಲ್ಲಿ ಎಸ್, ಬೇಬಿ ಆತ್ಮಿ ಎಲ್ಲ ಪುಟಾಣಿ ಮಕ್ಕಳಿಗೆ ಬ್ಯಾಗ್ ಅನ್ನ ವಿತರಿಸುತ್ತಿದ್ದಾರೆ. ಕೃತಜ್ಞತೆಗಳು ಬೇಬಿ ಆತ್ಮಿ ಅವರಿಗೆ. ಎಸ್, ಶಾಲೆಗೆ ಸಂಬಂಧಪಟ್ಟ ಮಕ್ಕಳ ಫೋಟೋಗ್ರಫಿ
ಮುಂದಕ್ಕೆ ನಿಮ್ಮ ಶಾಲೆಗೆ ನಾವು ಹಾಕುವಂತ ಕೆಲಸವನ್ನ ಮಾಡ್ತೇವೆ. ಅವರು ನಿಮ್ಮ ಗ್ರೂಪ್ಗೆ ಖಂಡಿತವಾಗಿ ಕೂಡ ಆಗ್ತಾರೆ. ಬೇಬಿ ಹಾಕಿ ಒಂದು ಫೋಟೋಗೆ ನಮ್ಮ ಜೊತೆ ನಿಲ್ತಾರೆ ನೋಡಿ. ಬ್ಯಾಗ್ ವಿತರಿಸಿದ ಬೇಬಿಗೆ ಒಂದು ಚಪ್ಪಾಳೆಯನ್ನ ತಟ್ಟಿ ಕೃತಜ್ಞತೆಯನ್ನ ಹೇಳುವ. ಬೇಬಿ ಹಾಕಿ ಒಂದು ಸ್ಮೈಲ್ 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 ಸ್ಮೈಲ್. ಕೃತಜ್ಞತೆಗಳು ಬೇಬಿ ಆಲ್ಮಿಯವರಿಗೆ. ಮುಂದಕ್ಕೆ ಆರ್ಯಾಮ ಶಾಲೆಯ ಪುಟಾಣಿಗಳು ವೇದಿಕೆಗೆ ಬರಬೇಕು ಎನ್ನುವ ಕೋರಿಕೆ. ಆರ್ಯಾಮ ಶಾಲೆಯ ನಫೀಸತ್ ಶಿಫಾ ಈ ಒಂದು ಆರ್ಯಾಮು ಸಂತ ಶಾಲೆಯ ಮಕ್ಕಳು ಇವರಿಗೆ ಆಡಳಿತ ವಾಲ್ಟರ್ ನಂದಡಿಕೆಯವರು ಮತ್ತೊಮ್ಮೆ ಪ್ರೀತಿಯಿಂದ ವಿತರಿಸಬೇಕು ಅನ್ನುವ ಕೋರಿಕೆ. ನಫೀಸತ್ ಶಿಫಾ, ಜನ್ಯಶ್ರೀ, ನಿಶ್ಚಿತ, ಪ್ರಣೀತಿ, ಭುವನ್, ಮನ್ಮಿತಾ ಕೆ, ಪಾತಿಮಂತ ಸಂವಾದ, ಹರ್ಷಿತ, ಚಂದ್ರಶೇಖರ ಮತ್ತು ತಿಲಕ್. ಮಕ್ಕಳು ಒಂದು ಚಂದ್ರ ಬ್ಯಾಗಿನ ಮುಂದೆ ತೋರಿಸಿ ಒಂದು ಫೋಟೋಗೆ ಎರಡು ಮಕ್ಕಳಿಗೆ. ಮುಂದಕ್ಕೆ ಹಂಟ್ಯಾರು ಶಾಲೆಗೆ ಮಕ್ಕಳು ತಯಾರಿಯನ್ನು ಮಾಡ್ಕೊಳ್ಬೇಕು. ಅಲ್ಲಿ ಲೈನ್ ಮಾಡಿ ಹೆಸರು ಕರೆದ ಮೇಲೆ ಮೇಲೆ ಬಂದ ಅಲ್ಲಿ ಲೈನ್ ಮಾಡಿ ಹಂಟ್ಯಾರ ಮಕ್ಕಳು ಒಂದು ವೇದಿಕೆಯ ಮುಂಭಾಗಕ್ಕೆ ಮುಖ ಮಾಡಿ. ವಾಲ್ಟರ್ ನಂದಡಿಕೆಯವರು ಎಲ್ಲ ಮಕ್ಕಳಿಗೆ ಬ್ಯಾಗಿನ ಪ್ರೀತಿಯಿಂದ ವಿತರಿಸ್ತಾರೆ. ಒಂದು ಫೋಟೋ ಸೆಷನ್ ಅಲ್ಲಿ ಕೃತಜ್ಞತೆಗಳು ವಾಲ್ಟರ್ ನಂದಡಿಕೆಯವರಿಗೆ. ಮಕ್ಕಳು ಸೀದಾ ತೆರಳಬೇಕು. ಮುಂದಕ್ಕೆ ಹಂಟ್ಯಾರ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪ್ರೀತ, ಹಿತೇಶ್, ಖದೀಜತ್ ಹನಾ, ಅಬ್ದುಲ್ ಶಾದ್, ಶಜನ್, ರಿಷಾದ್, ಹಂಶಿತಾ, ಫಾತಿಮತ್ ಶಮ್ಯಾ, ಧನ್ಯಶ್ರೀ, ಆಯೇಷಾ, ಹಿಮಾ ಬಿಟ್ಟು ವೇದಿಕೆಗೆ ಬರಬೇಕು. ಪ್ರೀತಿಯಿಂದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಮತ್ತೊಮ್ಮೆ ವಿತರಿಸಬೇಕು. ಮಕ್ಕಳು ಅತಿ ಹೆಚ್ಚು ಖುಷಿಯಿಂದ ಬಂದದ್ದೇ ಇಂಥವರನ್ನ ಭೇಟಿಯಾಗಬೇಕು, ಇಂಥವರ ಕೈಯಿಂದ ಬ್ಯಾಗನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಅವಕಾಶವನ್ನು ಇವತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ನೀಡ್ತಾ ಇದೆ. ಇದು ಹಂಟ್ಯಾರ ಶಾಲೆಗೆ. ನಮ್ಮ ವಾಲ್ಟರ್ ನಂದಡಿಕೆ ಮತ್ತು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಆತ್ಮೀಯ ಗಣನಾಯಕರು ಒಂದು ಫೋಟೋದಲ್ಲಿ ನಮ್ಮ ಜೊತೆ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಒಂದು ಫೋಟೋ ಸೆಷನ್ ನಡೆಯುತ್ತೆ. ಆ ಬಳಿಕ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮತ್ತು ವಾಲ್ಟರ್ ನಂದಡಿಕೆ ಅವರಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಅವರನ್ನ ಸ್ವಲ್ಪ ಬೇಗ ಬಿಡುಗಡೆಗೊಳಿಸಿದಂತೆ ಮಕ್ಕಳು ಹೋದ ನಂತರ ಆ ಬಳಿಕ ಕೆಪಿಜೆಯ ಮಕ್ಕಳನ್ನ ಕರೀತೇವೆ. ದಯವಿಟ್ಟು ಸಹಕರಿಸಿ. ಡಾಕ್ಟರ್ ದೇವದಾಸ್ ಕಾಪಿಕಾಡ್ ದೊಡ್ಡ ನಟ, ದೊಡ್ಡ ನಿರ್ಮಾಪಕ, ದೊಡ್ಡ ಕಲಾವಿದ. ಇವತ್ತು ಇಟ್ಟು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಶೀರ್ವಾದವನ್ನ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನ ನಾವು ಸ್ವೀಕರಿಸಿದ್ದೇವೆ. ಡಾಕ್ಟರ್ ತೆಲಿಗೆದಬಳ್ಳಿ ದೇವದಾಸ್ ಕಾಪಿಕಾಡ್ ಅವರಿಗೆ ನಮ್ಮ ಆಶೀರ್ವಾದದ ವತಿಯಿಂದ ಗೌರವಾರ್ಪಣೆಯನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ನಿಮ್ಮ ಸೌಭಾಗ್ಯ ನಾಟಕದ ಪರದೆಯಲ್ಲಿ, ಚಲನಚಿತ್ರಗಳಲ್ಲಿ ನಾವು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅನ್ನು ನೋಡಿದ್ದೇವೆ. ಇವತ್ತು ಲೈವ್ ಆಗಿ ಅವರ ಜೊತೆ ನಿಲ್ಲುವ ಭಾಗ್ಯ ನಮಗೆ ಒದಗಿ ಬಂದಿದೆ. ದೊಡ್ಡ ಚಪ್ಪಾಳೆಯ ಕೃತಜ್ಞತೆ, ಧನ್ಯವಾದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರಿಗೆ ನಮ್ಮ ಆಶೀರ್ವಾದದ ವತಿಯಿಂದ ಗೌರವವನ್ನ ಸಮರ್ಪಿಸಬೇಕು. ಅಂತೆಯೇ ವಾಲ್ಟರ್ ನಂದಡಿಕೆ ಅವರು ಕೂಡ ಮಾಧ್ಯಮ ಕ್ಷೇತ್ರದ ಮಂಗಳೂರಿನ ದಿಗ್ಗಜ, ಜೊತೆಗೆ ಒಬ್ಬ ದೊಡ್ಡ ಹೃದಯವಂತ ಅನ್ನುವಂಥದ್ದು ಕೂಡ ಕೊರೋನಾ ಕಾಲಘಟ್ಟದಲ್ಲೂ ಕೂಡ
ಕೂಡ ಅದು ಸಾಬೀತಾಗಿದೆ, ಅದರ ಹಿಂದೆಯೂ ಕೂಡ ಸಾಬೀತಾಗಿದೆ ಅಂತ ಒಬ್ಬ ದೊಡ್ಡ ಹೃದಯ ಶ್ರೀಮಂತಿಕೆಯ ವಾಲ್ಟರ್ ನಂದಳಿಗೆ ಮಾಧ್ಯಮ ಕ್ಷೇತ್ರದ ದಿಗ್ಗಜರು ತಮಗೆ ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿದ ದಯವಿಟ್ಟು ನಮ್ಮ ಆಶೀರ್ವಾದದಿಂದ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿ. ಶಾಲು ಹಾಕಿ ಗೌರವದ ಸ್ಮರಣೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿ. ರವಿ ರಾಮಕುಂಜ ಇವರು ಡಾಕ್ಟರ್ ದೇವದಾಸ ಕಾಪಿಕಾಡ್ ಮತ್ತು ವಾಲ್ಟರ್ ನಂದಳಿಗೆ ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿ. ಡಾಕ್ಟರ್ ದೇವದಾಸ ಕಾಪಿಕಾಡ್ ಇವರಿಗೆ ನಮ್ಮ ಆಶೀರ್ವಾದದ ವತಿಯಿಂದ ಶಾಲು ಮತ್ತು ಗೌರವದ ಸ್ಮರಣಿಕೆಯ ಗೌರವ. ಮೊದಲಿಗೆ ವಾಲ್ಟರ್ ನಂದಳಿಕೆ ಇವರಿಗೆ, ಬಳಿಕ ಡಾಕ್ಟರ್ ದೇವದಾಸ ಕಾಪಿಕಾಡ್ ಇವರಿಗೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆ ಅದು ಡಾಕ್ಟರ್ ದೇವದಾಸ ಕಾಪಿಕಾಡ್ ಅವರಿಗೆ ಬರಬೇಕು. ಜೊತೆಗೆ ವಾಲ್ಟರ್ ನಂದಳಿಕೆ ಅವರಿಗೆ ನಿಮ್ಮ ಆಶೀರ್ವಾದ ನಮ್ಮ ಆಶೀರ್ವಾದಕ್ಕೆ ಇರಲಿ ಅಂತ ಹೇಳುತ್ತಾ ಪ್ರೀತಿ ಇಟ್ಟು ಆಗಮಿಸಿದ ಇಬ್ಬರು ಗಣ್ಯರಿಗೆ ದೊಡ್ಡ ಮನಸ್ಸಿನ ಗೌರವದ ಕೃತಜ್ಞತೆಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ವೇದಿಕೆಯಲ್ಲಿ ನಮ್ಮ ಜೊತೆ ರವಿ ರಾಮಕುಂಜ ಅವರು, ಆತ್ಮೀಯ ಗಾನ ನಾಯಕರು ಜಯರಾಜ್ ಶೆಟ್ಟರ್ ಮತ್ತು ಬೇಬಿ ಆತ್ಮಿ ಕಡೆಯ ತನಕ ಉಪಸ್ಥಿತಿಗಿದ್ದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಬೇಕು ಮತ್ತು ಇತರ ಶಾಲೆಯ ಮಕ್ಕಳಿಗೂ ಕೂಡ ಬಹುಮಾನವನ್ನ ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈಗ ಬ್ಯಾಗ್ ವಿತರಣೆಯನ್ನ ಮುಂದುವರಿಸುತ್ತಾ ಕೆಮ್ಮಿಕೆ ಶಾಲೆಯ ವಿದ್ಯಾರ್ಥಿಗಳನ್ನ ಗೌರವಿಸುವ ಮುನ್ನ ಡಾಕ್ಟರ್ ತೆಲಿಕಲ್ಲಬಳ್ಳಿ ದೇವದಾಸ ಕಾಪಿಕಾಡ್ ಅವರಿಗೆ ಕೃತಜ್ಞತೆಯ ಬಿಡುಗಡೆ, ಜೊತೆಗೆ ವಾಲ್ಟರ್ ನಂದಳಿಕೆ ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಬಿಡುಗಡೆಯನ್ನ ಸಮರ್ಪಿಸಿದ ಕೃತಜ್ಞತೆಗಳೊಂದಿಗೆ ಕಾರ್ಯಕ್ರಮದಿಂದ ಬಿಡುಗಡೆಗೊಳಿಸುತ್ತಿದ್ದೇವೆ. ಮುಂದಕ್ಕೆ ಕೆಮ್ಮಿಕೆ ಶಾಲೆಯ ಮಕ್ಕಳು ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ ಎಲ್ಲ ಸಿಬ್ಬಂದಿಗಳು ಒಮ್ಮೆ ವೇದಿಕೆಗೆ ಬಂದಿದೆ. ಒಂದು ಫೋಟೋ ದಯವಿಟ್ಟು ಕಡೆಗೆ ಒಂದು ರಿಕ್ವೆಸ್ಟ್ ದಯವಿಟ್ಟು ದಯವಿಟ್ಟು ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಸುಲ್ತಾನ್ ಬಾಯ್ ದಯವಿಟ್ಟು ಒಂದು ಫೋಟೋಗೆ ಬನ್ನಿ. ಆಡಳಿತ ಪಾಲುದಾರರು ಅವರು ಫೋಟೋಗೆ ಬರೋದು ಕಡಿಮೆ, ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿತ್ವ ಸುಲ್ತಾನ್ ಬಾಯ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಡೆಗೆ ಒಂದು ನೆನಪಾಗಿ ನಮ್ಮ ಆಶೀರ್ವಾದಕ್ಕೆ ಇರಬೇಕು ಎಂಬ ಕಾರಣಕ್ಕೋಸ್ಕರ ಒಂದು ಫೋಟೋಗ್ರಫಿ. ಕೃತಜ್ಞತೆಗಳು ಡಾಕ್ಟರ್ ತೆಲಿಕಲ್ಲಬಳ್ಳಿ ದೇವದಾಸ ಕಾಪಿಕಾಡ್ ಮತ್ತು ವಾಲ್ಟರ್ ನಂದಳಿಗೆ ಇವರಿಗೆ. ಪ್ರೇಕ್ಷಕ ಬಂಧುಗಳ ನಿಂತಲ್ಲಿ ದೊಡ್ಡ ಚಪ್ಪಾಳಿಯೊಂದಿಗೆ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುವ. ಕಾರ್ಯಕ್ರಮವನ್ನು ಮುಂದುವರಿಸಿದ ಆತ್ಮೀಯ ಗಾನ ನಾಯಕರೇ, ಜಯರಾಜ್ ಶೆಟ್ಟರ್ ಅವರ ಬೇಬಿ ಆತ್ಮೀಯವರೇ, ಕಡೆಯ ತನಕ ನೀವು ನಿಂತು ನಮ್ಮ ಮಕ್ಕಳಿಗೆ ಬ್ಯಾಗ್ ಅನ್ನ ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು 4 ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಇದೆ. ದಯವಿಟ್ಟು ನಮ್ಮ ಆಶೀರ್ವಾದ ಎಂಟರ್ಪ್ರೈಸಸ್ಸಿನ ಆಡಳಿತ ಪಾಲುದಾರರು ವೇದಿಕೆಗೆ ಬರಬೇಕು, ಬ್ಯಾಗ್ ಅನ್ನ ವಿತರಿಸಬೇಕು ಅನ್ನುವ ಕೋರಿಕೆ. ನಮ್ಮ ಜೊತೆ ಇಷ್ಟು ತನಕ ದಯವಿಟ್ಟು ಕಾಜೆ ದಾಯಿ ಬಳಿಕ ವತಿಯಿಂದ ಬಹುಶಃ ಈ ಮಾಧ್ಯಮದ ಯಶಸ್ಸಿನ ಹಿಂದೆ ವಾಲ್ಟರ್ ನಂದಳಿಕೆಯ ಬಲಗೈ ಮಂಟನಾಗಿ
ದಾಲ್ಚಿ ಬಂಡಿನ ಮುನ್ನಡೆಯಲ್ಲಿ ಶ್ರಮಿಸಿದ ದಯಾಕಾಜ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಪ್ರೀತಿ ಇಟ್ಟು ಆಗಮಿಸಿದ ದಯಾಕಾಜ್ ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ನಮ್ಮ ದಯಾಕಾಜ್ ದಾಲ್ಚಿ ಇವರಿಗೆ. ಎಸ್ ಕಾರ್ಯಕ್ರಮದಿಂದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಹೊರಟಾಗಿದೆ. ಅವರ ಅಭಿಮಾನಿಗಳು ಅವರನ್ನ ಸಲ್ಫಿಯೊಂದಿಗೆ ಮತ್ತೆ ಮತ್ತೆ ಪ್ರೀತಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಇದೀಗ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ನಂದಳಿಕೆಗಳು ಕಾರ್ಯಕ್ರಮದಿಂದ ತೆರಳಲಾಗಿದ್ದಾರೆ. ಕೃತಜ್ಞತೆಗಳು. ಆತ್ಮೀಯ ನಾಯಕರನ್ನ ಪ್ರೀತಿಯಿಂದ ಮತ್ತೆ ವೇದಿಕೆಗೆ ಸ್ವಾಗತಿಸಿದ ನಂದಳಿಕೆಗಳು ಕಾರ್ಯಕ್ರಮದಿಂದ ತೆರಳಲಾಗಿದ್ದಾರೆ. ಕೃತಜ್ಞತೆಗಳು. ಆತ್ಮೀಯ ಗಾನ ನಾಯಕರನ್ನ ಪ್ರೀತಿಯಿಂದ ಮತ್ತೆ ವೇದಿಕೆಗೆ ಸ್ವಾಗತಿಸಿದ ಆಡಳಿತದ ಪಾಲುದಾರರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು, ಇವೆಲ್ಲ ಇದ್ದು ಬ್ಯಾಗನ್ನ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕೆಮ್ಮಿನ ಶಾಲೆಯ ಮಕ್ಕಳು, ಪುಟಾಣಿ ಮಕ್ಕಳು ಕಾತರದಿಂದ ಕಾಯುತ್ತಿದ್ದೀರಿ. ವೇದಿಕೆಗೆ ಬನ್ನಿ. ನಮ್ಮ ಜಗದೀಶ್ ಶೆಟ್ಟರ್, ನಮ್ಮ ಶೆಟ್ಟರ್ ಅವರು ಈ ಒಂದು ಕಾರ್ಯವನ್ನ ನಡೆಸಿಕೊಡಬೇಕು. ಪಾಲಕರು ಹುಬ್ಬಳ್ಳಿ ಕೆಮ್ಮಿನ ಶಾಲೆಯ ಮಕ್ಕಳಾಗಿರುವ ತಸ್ಲೀಮಾ, ಆಯಿಷಾ, ಸಾನ್ವಿ, ವರ್ಷಿ, ದಿಂಡಿ, ಸಿದ್ದಾರಾಮ, ಪ್ರತೀಕ್ಷಾ, ಮೋಕ್ಷತಾ ಮತ್ತು ನಿರೀಕ್ಷಾ ಕಡೆಗೆ ವಿತರಣೆ, ಆ ಬಳಿಕ ಒಂದು ಫೋಟೋ ಸೆಷನ್. ಮುಂದಿನ ವಿತರಣೆಯನ್ನ ರವಿ ರಾಮಕುಂಜ ಅವರು ನಡೆಸಿಕೊಡುವವರಿಂದ ಮಂಜಲ್ ಪಡುಕು ಶಾಲೆಯ ಮಕ್ಕಳು ಲೈನಪ್ಪಾಗಿ ಶಾಲೆಯ ಮಕ್ಕಳು ಅಲ್ಲೇ ಲೈನ್ ಆಗಿ ಹುಟ್ಟಿಗೆ ನಿಮ್ಮನ್ನ ವೇದಿಕೆಗೆ ಕರೀತಾರೆ. ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಯಾಗಬೇಕು ಅನ್ನುವ ಆತ್ಮೀಯ ಗಾನ ನಾಯಕರು ಆತ್ಮೀಯ ಒಂದು ಫೋಟೋದಲ್ಲಿ ಭಾಗವಹಿಸಬೇಕು. ನಮ್ಮ ಪುಟಾಣಿ ಮಕ್ಕಳು ಮತ್ತೆ ಹೋಗಿ ಆತ್ಮೀಯನ್ನ ಜೂಮ್ ಮಾಡಿ ಖಂಡಿತ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದೀಗ ಮಂಜಲ್ ಪಡುಕು ಶಾಲೆಗೆ ಕೆಮಿಕಲ್ ಶಾಲೆ ಮಕ್ಕಳಿಗೆ ಕೃತಜ್ಞತೆ. ಒಂದು ಚಪ್ಪಾಳೆ ಮಕ್ಕಳಿಗೆ. ಮುಂದಕ್ಕೆ ಮಂಜಲ್ ಪಡುಕು ಶಾಲೆಯ ಪುಟಾಣಿ ಮಕ್ಕಳನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ನಿಜಾನ ಪುಟಾಣಿ, ಸಾರಿಯಂ, ಇಜಾನ್, ಚಂದ್ರಿ, ಶ್ರೀ, ವರ್ಷಿ, ಯಶ್ವಿ, ಇಂಚಲ, ಅಫ್ರಾ, ಅರ್ಷತ್ ಮತ್ತು ಅನ್ಫಾ ಎಲ್ಲ ಪುಟಾಣಿ ಮಕ್ಕಳು ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು, ಬ್ಯಾಗನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ಇಟಿಯ ಶಾಲೆಯ ಮಕ್ಕಳು ಬಂದಿದ್ದೀರಿ ಎಂದು ಬಿಟ್ಟು ಬೇರೆ ಎಡಭಾಗದಲ್ಲಿ ಲೈನ್ ಅಪ್ ಆಗಬೇಕು. ಇಟಿಯ ಶಾಲೆ ಮಕ್ಕಳಿದ್ದೀರಲ್ಲ, ಬನ್ನಿ ಬನ್ನಿ ಮುಂದೆ ಬನ್ನಿ. ಇಟಿಯ ಶಾಲೆಯ ಇಟಿಯ ಶಾಲೆಯ ಮಕ್ಕಳು 1, 2, 3 ಬೇರೆ ಮಕ್ಕಳು ಇದ್ದೀರಾ? ಇಟಿಯ
ಸುಳ್ಯ ಹಿರಿಯಡಿಗ ಎಸ್ 4 ಮಕ್ಕಳು ಹಿರಿಯಡಿಗ ಶಾಲೆ ಮಕ್ಕಳು, 3 ಮಕ್ಕಳು ಉಪಸ್ಥಿತರಿದ್ದಾರೆ. ಒಂದು ಬ್ಯಾಗ್ ಅನ್ನು ಸ್ವೀಕರಿಸಬೇಕು. ಆತ್ಮೀಯ ಗಾನ ನಾಯಕರು ಹೊಂದಿದ ಬ್ಯಾಗ್ ಅನ್ನು ಸ್ವೀಕರಿಸಬೇಕು. ಒಂದು ಸೆಷನ್ ಎಸ್ ಹಿರಿಯಡಿಗ ಶಾಲೆ ಮಕ್ಕಳು ಬಂದಿದ್ದೀರಿ, ವೇದಿಕೆಗೆ ಬಂದು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಎಸ್ ಕೃತಜ್ಞತೆಗಳು ಪುಟಾಣಿ ಮಕ್ಕಳಿಗೆ. ಒಂದು ಚಪ್ಪಾಳೆ ನಮ್ಮ ಮಂಜಲ್ ಪಡ್ಪು ಶಾಲೆಯ ಮಕ್ಕಳಿಗೆ. ಮುಂದಕ್ಕೆ ಹಿರಿಯಡಿಗ ಶಾಲೆಯ ಮಕ್ಕಳು ಬಂದಿದ್ದಾರೆ. ರವಿ ರಾಮಪೂಜ್ಯ ಆತ್ಮೀಯ ಗಾನ ನಾಯಕರು ಜಂಟಿಯಾಗಿ ಬ್ಯಾಗನ್ನು ವಿತರಿಸಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ಸುಳ್ಯದ ಜಯನಗರ ಶಾಲೆಯ ಮಕ್ಕಳು ಬಂದಿದ್ದೀರಾ? ಎಸ್ ವೇದಿಕೆಯ ಸುಳ್ಯದ 5 ಮಕ್ಕಳು ನಮ್ಮ ಜೊತೆ ಸೇರಿದ್ದಾರೆ. ಕೃತಜ್ಞತೆಗಳು. ಮುಂದಕ್ಕೆ ಸುಳ್ಯ ಜಯನಗರ ಕೂಡ ಕೃತಜ್ಞತೆಗಳು. ಸುಳ್ಯದ ಜಯನಗರದಿಂದ ಪುಟಾಣಿ ಮಕ್ಕಳು ಪ್ರೀತಿ ಇಟ್ಟು ಈ ಕಾರ್ಯಕ್ರಮ ರವಿ ರಾಮಪೂಜ್ಯ ಆತ್ಮೀಯ ಗಾನ ನಾಯಕ ನಮ್ಮ ಜಯರಾಜ ಶೆಟ್ಟರ್ ಅವರು ವಿತರಿಸಬೇಕು ಅನ್ನುವ ಕೋರಿಕೆ. ಸುಳ್ಯದ ಜಯನಗರದ ಪುಟಾಣಿ ಮಕ್ಕಳಿಗೆ ವಿತರಣೆ. ದಯವಿಟ್ಟು ಒಂದು ಫೋಟೋ ಸೆಷನ್ ಅಲ್ಲಿ ನಮ್ಮ ಅತಿಥಿಗಳು ಭಾಗವಹಿಸಬೇಕು. ಪುಟಾಣಿ ಮಕ್ಕಳಿಗೆ ರವಿ ರಾಮಪೂಜ್ಯ ಅವರ ಜೊತೆ, ಆತ್ಮೀಯ ಗಾನ ನಾಯಕರ ಜೊತೆ ನಮ್ಮ ಪುಟಾಣಿ ಬೇಬಿ ಆತ್ಮೀಯ ಜೊತೆ ಒಂದು ಫೋಟೋ ತೆಗೆದುಕೊಳ್ಳಬೇಕು ಅಂತ ಖಂಡಿತ ಆಸೆ ಇರುತ್ತೆ. ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಯಾವುದಾದ್ರೂ ಶಾಲೆಗೆ ಹೆಸರನ್ನು ನಾನು ಬಿಟ್ಟಿದ್ದೇನೆ ಇಲ್ಲಲ್ಲ? ಯಾವ ಶಾಲೆ? ಹಾರಾಡಿ. ಎಸ್ ಹಾರಾಡಿ ಶಾಲೆಯ ಮಕ್ಕಳು ಆಗಬಾರದವರು ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಬೇರೆ ಯಾವ ಶಾಲೆಯ ಮಕ್ಕಳು ಇದ್ರೂ ಪರವಾಗಿಲ್ಲ. ನಿಮ್ಮ ಹೆಸರನ್ನ ಕರೆಯದೆ ಅಥವಾ ಬಿಟ್ಟು ಹೋಗಿದ್ರೆ, ಲೇಟ್ ಬಂದಿದ್ರೆ ದಯವಿಟ್ಟು ಈಗಲೇ ವೇದಿಕೆಗೆ ಬರಬೇಕು. ಹಾರಾಡಿ ಮಕ್ಕಳ ಮೇಲೆ. ಎಸ್ ಸಾಮ್ಯದಲ್ಲಿ 4 ಮಕ್ಕಳು ಭಾಗಿದ್ರು. ಬೇರೆ ಯಾವುದಾದ್ರೂ ಶಾಲೆ ಮಕ್ಕಳು ಭಾಗಿ ಇದ್ದೀರಾ? ಇದ್ರೆ ಈಗಲೇ ಮಕ್ಕಳಿಗೆ ಕೊಡಿ. ಬನ್ನಿ ಒಟ್ಟಿಗೆ ಬನ್ನಿ. ಇನ್ನು ಶಾಲಾ ವಾರ ಕೊಡೋದಿಲ್ಲ, ಒಟ್ಟಿಗೆ ಕೊಡಿ. ಇಲ್ಲಿಗೆ ಯಶು ಗೌಡ ವಿಜ್ಞಾನ ದಯವಿಟ್ಟು ಕರೆದಾಗ ಮಾಡಿ. ಯಶು ಗೌಡ ವಿಜ್ಞಾನ ಇದ್ದೀರಾ? ಅದೇ ರೀತಿ ಶಾಸನ, ಝೈಫಾ, ಶೈಮಾ, ಲುಕ್ಮಾನ್, ಮ್ಯಾಂಡಿ, ಅನ್ಸ್ಕಾ, ಫಾತಿಮತ್ ಸಹಲಾ, ಫಾತಿಮತ್ ಸಂಬ್ರಿ ಮಾಡಿ. ಮೇಲೆ ಬರಬೇಡಿ, ನಿಮ್ಮನ್ನು ಸಂಬ್ರಿ ಮತ್ತೆ ಕರೀತೇವೆ. ಸಂಬ್ರಿ, ರಶ್ಮಿ ಕಡವ, ಸುಜಲ್ ಕಡವ, ತೇಜಸ್ ಶಾಂತಿಗೌಡ್, ತೃಪ್ತಿ ಮಡಂತ್ಯಾದ, ಜ್ಯೋತಿ ಮಡಂತ್ಯಾದ. ಇವು ಸಪರೇಟ್ ಟೈಪ್ ಆಗಬೇಕು. ಯಶು ಗೌಡ ವಿಜ್ಞಾನ, ಶಾಸಮ, ಝೈಫಾ, ಶೈಫಾ, ಲುಕ್ಮಾನ್, ಮ್ಯಾಂಡಿ, ಅನುಷ್ಕಾ ಪ್ರೆನ್ನೆ, ಫಾತಿಮತ್ ಸಹಲಾ, ಫಾತಿಮತ್ ಸಂಬ್ರಿ, ರಶ್ಮಿ ಕಡವ, ಸೃಜನ್ ಕಡವ, ತೇಜಸ್ ಶಾಂತಿಗೌಡು, ತೃಪ್ತಿ ಮಡಂತ್ಯಾದ, ಜ್ಯೋತಿ ಮಡಂತ್ಯಾದ. ಇಷ್ಟು ಪುಟಾಟ.
ನೋಡಿ ಮಕ್ಕಳ ಮೇಲೆ ಬರಲ್ಲ. ಯಶ್ ಗೌಡ ವಿಟ್ಲ ಶಾಸನ ಮನೆ ಅವರನ್ನು ಬೆಳೆಸಿ. ಯಶು ಗೌಡ, ಶಾಸ್ಮಾ, ಜೈಫಾ, ಶೈಮಾ, ಲುಕ್ಮಾನ್ ಆಂಟಿ, ಅನುಷ್ಕಾ ಪೆರ್ನೆ, ಫಾತಿಮತ್ ಸಹಲಾ, ಫಾತಿಮತ್ ಸಮರೀನ್, ರಶ್ಮಿ ಕಡವ, ಸೃಜನ್ ಕಡವ, ತೇಜಸ್ ಶಾಂತಿಗೂಡು, ತೃಪ್ತಿ ಮಣಂತ್ಯ, ಜ್ಯೋತಿ ಮಣಂತ್ಯ. ನೋಡಿ ಮಂಡ್ಯದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ರು ಮಕ್ಕಳು. ಬಂದಿದ್ದೀರಾ ಮಂಡ್ಯ? ಬಂದಿದ್ರೆ ವೇದಿಕೆಗೆ ಬರಬೇಕು. ಮಂಡ್ಯದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇವೆ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ರಿ. ಬಂದಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ಎಸ್, ಬಂದಂತ ಎಲ್ಲ ಪ್ರೇಕ್ಷಕರ, ಪೋಷಕರ, ಮಕ್ಕಳ, ಮಾಧ್ಯಮ ಮಿತ್ರರ ಗಮನಕ್ಕೆ ಸರ್ವರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಇದೆ. ಪ್ರೀತಿಯಿಂದ ಮಾಡಿದ್ದೇವೆ, ಪ್ರೀತಿಯಿಂದ ಸ್ವೀಕರಿಸಿ ತಾವುಗಳು ತೆರಳಬೇಕು ಎಂಬ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ನಮ್ಮ ಅತಿಥಿಗಳಾಗಿರುವ ರವಿ ರಾಮಕುಂಜ ಬ್ರ್ಯಾಂಡ್ ಅಂಬಾಸಿಡರ್, ಆತ್ಮೀಯ ಗಾನಾನಾಯಕ್ ಯೂಟ್ಯೂಬರ್ ಜಯರಾಜ್ ಶೆಟ್ಟರ್ ಮತ್ತು ಬೇಬಿ ಆತ್ಮಿ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಗೆ ಶಾಖ ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ ಆಡಳಿತ ಪಾಲುದಾರರಲ್ಲಿ. ದಯವಿಟ್ಟು ಬೇಬಿ ಆತ್ಮಿ ಮತ್ತೆ ವೇದಿಕೆಗೆ ಬರ್ತಾರೆ. ರವಿ ರಾಮಕುಂಜ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಎರಡು ವಿಡಿಯೋ ನೋಡುವಾಗ ಅತ್ಯಂತ ಅದ್ಭುತವಾಗಿ, ಮನಮೋಹಕವಾಗಿ ನಮ್ಮ ಲೋಗೋ ಅನಾವರಣಗೊಂಡಿದೆ. ಅಂತಹ ಅದ್ಭುತ ಕೌಶಲ್ಯವನ್ನ ರವಿ ರಾಮಕುಂಜ ಅವರು ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಎಲ್ಲರೂ ನಗುವ ಹಾಗೆ, ಮತ್ತೆ ಮತ್ತೆ ನೋಡುವ ಹಾಗೆ ಈ ಒಂದು ವಿಡಿಯೋವನ್ನ ಕೂಡ ಅದ್ಭುತ ಪ್ರದರ್ಶನ ಆಗಿದೆ. ಕೃತಜ್ಞತೆಗಳನ್ನ ಸಮರ್ಪಿಸಿದ್ದಾರೆ. ಆಶೀರ್ವಾದ ಎಂಟರ್ಪ್ರೈಸಸ್ ವತಿಯಿಂದ ರವಿ ರಾಮಕುಂಜ ಅವರಿಗೆ ಬಂದಿರುವ ಸರ್ವರ ಗಮನಕ್ಕೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ರವಿ ರಾಮಕುಂಜ ಅವರಿಗೆ, ಆತ್ಮೀಯ ಗಾನಾ ನಾಯಕ್ ಅವರಿಗೆ, ಅದೇ ರೀತಿ ಜಯರಾಜ್ ಶೆಟ್ಟರ್ ಅವರಿಗೆ, ಬಿಬಿ ಆತ್ಮೀಯವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ಆಶೀರ್ವಾದ ಪಾಲುದಾರ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಜಯರಾಜ್ ಶೆಟ್ಟರ್ ಮಾಲಕರು, ಹುಬ್ಬಳ್ಳಿ ಟ್ರೇಡರ್ಸ್ ವರೆಗೂ ಕೂಡ ಗೌರವ ಸಮರ್ಪಣೆ. ರವಿ ರಾಮಕುಂಜ ಅವರಿಗೆ, ಬೇಬಿ ಆತ್ಮೀಯ ಅವರಿಗೆ, ಆತ್ಮೀಯ ಗಾನಾ ನಾಯಕ್ ಯೂಟ್ಯೂಬ್ ಎಲ್ಲ ಅತಿಥಿ ಬಂಧುಗಳಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಆತ್ಮೀಯ ಗಾನಾ ನಾಯಕ್ ಮೇಡಮ್ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಪ್ರಖ್ಯಾತ ಯೂಟ್ಯೂಬ್ ರವಿ ರಾಮಕುಂಜ ಅವರಿಗೆ ನಮ್ಮ ಸುಲ್ತಾನ್ ಬಿಟ್ಟು ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವವನ್ನು ಸಮರ್ಪಿಸಬೇಕು ಅನ್ನುವ ವಿನಂತಿ. ಜಯರಾಜ್ ಶೆಟ್ಟರ್ ದಂಪತಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸಿದ ಕಾರ್ಯಕ್ರಮದ ಶ್ರುತ ಮೋಹನ್ ನಾಯ್ಕ ಅವರು ನಮ್ಮ ಜೊತೆ ಯಾವಾಗಲೂ ಉಪಸ್ಥಿತರಿರುವ ಕೃಷ್ಣ ನಾಯ್ಕ ಅವರು, ಕೃಷ್ಣನ್ ಅವರು, ಮೋಹನನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು. ಕೃಷ್ಣನ್ನ
ನಮ್ಮ ಕೃಷ್ಣಣ್ಣನವರು ಮತ್ತು ಮೋಹನ್ ನಾಯ್ಕ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಮೋಹನ್ ದಯವಿಟ್ಟು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಸುಲ್ತಾನ್ ಬಾಯಿ ಅವರು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಸದಾ ನಮ್ಮ ಜೊತೆ ಇರುವಂತಹ ನಮ್ಮ ಸಂತೃಪ್ತ ಗ್ರಾಹಕರಲ್ಲಿ ಒಬ್ಬರು. ಕೃತಜ್ಞತೆಗಳು ಶ್ರೀಯುತ ಮೋಹನ್ ನಾಯ್ಕ ಇವರಿಗೆ. ಕೃಷ್ಣ ನಾಯ್ಕ ಇದ್ದೀರಾ, ಮೋಹನ್ ಅವರು ಬಂದಿದ್ದಾರೆ. ಕೃಷ್ಣ ನಾಯ್ಕ ಅವರು ಉಪಸ್ಥಿತರಿದೆ. ದಯವಿಟ್ಟು ವೇದಿಕೆಗೆ ಬಂದಿರುವ ಎಲ್ಲರೂ ಕೂಡ ದಯವಿಟ್ಟು ನೀವುಗಳು ಲಘು ಉಪಹಾರವನ್ನು ಸ್ವೀಕರಿಸಿದ ಬಳಿಕವೇ ತೆರಳಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಇದೆ. ಆಶೀರ್ವಾದ ಎಂಟರ್ಪ್ರೈಸಸ್ ಸೀಸನ್ 1 ಯಶಸ್ವಿಯ ನಂತರ ಸೀಸನ್ 2ಕ್ಕೆ ಮುನ್ನುಡಿ. ಜನವರಿ ತಿಂಗಳಲ್ಲಿ ಆರಂಭಗೊಳ್ಳುವ ಸೀಸನ್ 2ರ ಲೋಗೋ ಅನಾವರಣ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತಿಗಿರುವಂತಹ ಸಮಾರಂಭದ ಮುಖ್ಯ ಅತಿಥಿ ಎಸ್ ಕೃಷ್ಣ ನಾಯ್ಕ ಅವರು ನಮ್ಮ ಜೊತೆ ಆಗಮಿಸುತ್ತಿದ್ದಾರೆ. ವೇದಿಕೆಗೆ ಬರಬೇಕು. ಇವರಿಗೆ ಸುಲ್ತಾನ್ ಬಾಯ್ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿ. ಕೃಷ್ಣ ನಾಯ್ಕ ಅವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಗೆ ಸಮರ್ಪಣೆ. ಆದರಣೀಯರೇ, ಧನ್ಯವಾದಗಳು. ನಮ್ಮ ಕನ್ನಡದ ಸುಂದರ 4 ಅಕ್ಷರಗಳ ಮೂಲಕ ಕೃತಜ್ಞತೆಯ ಸಮರ್ಪಣೆಯ ಕಾರ್ಯಕ್ರಮ. ರವಿ ರಾಮಕುಂಜ ಅವರು ತುಳುನಾಡ ರಂಗಬಳ್ಳಿ ನಮ್ಮ ಆಶೀರ್ವಾದದ ಬ್ರ್ಯಾಂಡ್ ಅಂಬಾಸಿಡರ್. ಸರ್, ಪ್ರೀತಿಯ ಆಗಮನ ಸಹಕಾರ ಸರ್ವ ವಿಧಕ್ಕೂ ಒಂದೇ ಮಾತಿನ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಆತ್ಮೀಯ ಗಾನ ನಾಯಕ, ಒಬ್ಬ ಯೂಟ್ಯೂಬರ್, 1 ಲಕ್ಷಕ್ಕಿಂತ ಅಧಿಕ ಫಾಲೋವರ್, ನಮ್ಮ ಆಶೀರ್ವಾದದ ಜೊತೆ ಜೋಡಿಸಿಕೊಂಡು ಪ್ರೀತಿಯಿಂದ ಆಗಮಿಸಿದ ಆತ್ಮೀಯ ಗಾನ ನಾಯಕರ ತಪ್ಪು ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇನೆ. ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿ ಜಯರಾಜ್ ಶೆಟ್ಟರ್, ಉದ್ಯಮಿಗಳು, ಟ್ರೇಡರ್ಸ್, ದಂಪತಿ ಸಮೇತ ಮಕ್ಕಳ ಸಮೇತ ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅವರಿಗೂ ಕೂಡ ಕೃತಜ್ಞತೆ. ಇನ್ನೊಂದು ಮೂಲೆಯಲ್ಲಿರುವ ಪುಟಾಣಿ ಬೇಬಿ ಆರ್ಮಿ, ಛೋಟಾ ಚಾಂಪಿಯನ್ ಜಿ ಕನ್ನಡ ವಾಹಿನಿ 2023 ವಿನ್ನರ್. ಅಭಿನಂದನೆಗಳು. ಜೊತೆಗೆ ಬೇಬಿ ಆರ್ಮಿ ಥ್ಯಾಂಕ್ ಯು ವೆಲ್ಕಮ್. ಥ್ಯಾಂಕ್ ಯು ಬೇಬಿ ಆತ್ಮೀಯವರೇ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 13 ಶಾಲೆಯ 163 ಮಕ್ಕಳಿಗೆ, ಎಲ್ಲ ಪೋಷಕ ಬಂಧುಗಳಿಗೆ ವಿಶೇಷವಾದ ಕೃತಜ್ಞತೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆಶೀರ್ವಾದ ಎಂಟರ್ಪ್ರೈಸಸ್ ನ ಎಲ್ಲ ಸಂತೃಪ್ತ ಗ್ರಾಹಕ ಬಂಧುಗಳಿಗೂ ಕೂಡ ಕೃತಜ್ಞತೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನ ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಪ್ರಮುಖ ವಾಹಿನಿಯಾಗಿ ನಮ್ಮ ಜೊತೆ ಸಹಕಾರವನ್ನ ಕೊಟ್ಟವರು ವಿದ್ಯಾಮಾನ ನಮ್ಮ ಫಾರೂಕ್ ಬಾಯಿ ಅವರು ಉಪಸ್ಥಿತರಿದ್ದಾರೆ. ವಿಶೇಷವಾದ ಕೃತಜ್ಞತೆ ನಮ್ಮ ವಿದ್ಯಾಮಾನ ಸಿದ್ಧರ ಪಾಲಕರಾಗಿರುವಂತಹ ಫಾರೂಕ್ ಅವರಿಗೆ. ಅದೇ ರೀತಿ ಸುದ್ದಿ ಮೀಡಿಯಾದಿಂದಲೂ ಕೂಡ ಇವತ್ತು ಶರತ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸುಧಾಕರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ವಿಶೇಷವಾಗಿರತಕ್ಕಂಥ ಕೃತಜ್ಞತೆಗಳನ್ನ ತಮಗೂ ಕೂಡ ಸಮರ್ಪಿಸ್ತಾ ಇದ್ದಾರೆ. ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ಲೈವ್ ಆಗಿ ಕೊಟ್ಟಿದ್ದೀರಿ. ತಮಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳು. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರುವ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿರತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರವನ್ನ ಕೊಟ್ಟ ಸರ್ವರಿಗೂ ಕೂಡ ಕೃತಜ್ಞತೆ. ಅಂತೆಯೇ ಸ್ಥಳದ ಅವಕಾಶವನ್ನು ಒದಗಿಸಿಕೊಟ್ಟ ಆಶ್ವಿ ಕಂಫರ್ಟ್ಸ್ ಅವರಿಗೂ ಕೂಡ, ಮಹಾಲಿಂಗೇಶ್ವರ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಇದರ ಮಾಲಕರಾಗಿರುವ ಮೋಹನ್ ಅವರಿಗೂ ಕೂಡ ಕೃತಜ್ಞತೆ. ಅದೇ ರೀತಿ ಛಾಯಾಚಿತ್ರ ಗ್ರಾಹಕರಿಗೆ, ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಧನ್ಯವಾದಗಳೊಂದಿಗೆ ಆಶೀರ್ವಾದ ಎಂಟರ್ಪ್ರೈಸಸ್ ಇದರ ಲೋಗೋ ಅನಾವರಣ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ಬರ್ತಿರುವ ಸರ್ವರು ಲಘು ಉಪಹಾರವನ್ನ ಸ್ವೀಕರಿಸಿಯೇ ತೆರಳಬೇಕು ಅನ್ನುವಂಥದ್ದು ನಮ್ಮ ಆಶೀರ್ವಾದದ ಕೋರಿಕೆ. ದಯವಿಟ್ಟು
ಆಶೀರ್ವಾದ ಎಂಟರ್ಪ್ರೈಸಸ್ನ ಆಡಳಿತ ಪಾಲುದಾರರು ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಫೋಟೋ ಸೆಕ್ಷನ್ ಅನ್ನ ನಡೆಸಿಕೊಂಡು ಬರಲಿದ್ದೇವೆ. ದಯವಿಟ್ಟು ಆಶೀರ್ವಾದ ಎಂಟರ್ಪ್ರೈಸಸ್ನ ಎಲ್ಲ ಪಾಲುದಾರರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ತುರ್ತಾಗಿ ಬರಬೇಕು. ನಮ್ಮ ಸುಲ್ತಾನ್ ಬಾಯಿ ಅವರು, ಸಲ್ಮಾನ್ ಬಾಯಿ ಅವರು, ದೇವಿ ಪ್ರಸಾದ್, ಸಿರಾಜ್, ಜಾಕೀರ್, ಅದೇ ರೀತಿ ಶಾಫಿಯಾ, ಜಯ ಮತ್ತು ವಿಜಯಕ್ಕೆ ದಯವಿಟ್ಟು ಒಂದು ಫೋಟೋ ಸೆಷನ್ಗೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಎಸ್, ನೀವಲ್ಲಿ ಬಿಸಿದ್ದೀರಿ, ದಯವಿಟ್ಟು ಇದ್ದವರು ಉಪಸ್ಥಿತರಿರಿ. Gracias.